ಮುಲಾಯಂ ಸಿಂಗರು ಹೇಳಿದರು, ಒಂದು ಹಕ್ಕಿಯನ್ನು ಕೂಡ ಆ ವಿವಾದಾಸ್ಪದ ಕಟ್ಟಡದ ಹತ್ರ ಬರಲಿಕ್ಕೆ ಬಿಡುವುದಿಲ್ಲ ಅಂಥೇಳಿ. ಕರ್ನಾಟಕದಿಂದ ಹೋದ ಮೊದಲ ತಂಡ ನಮ್ಮದಾಗಿತ್ತು. ಜನ್ಮಭೂಮಿಗೆ ಸುತ್ತಲೂ 3 ಬೇಲಿಗಳನ್ನು, ಬಾರ್ಬಡ್ ವೈರ್ನ ಬೇಲಿಗಳನ್ನು ಹಾಕಿದ್ರು. ಅದರ ಮೇಲೆ ಹಾರಿಕೊಂಡು ಹೋಗಿ ಅವರ ಮೈ ಆ ಬಾರ್ಬಡ್ ವೈರ್ನ ಕಾರಣಕ್ಕೆ ರಕ್ತಸಿಕ್ತವಾಗಿ ಹರಿದು ರಕ್ತ ಬರ್ತಾಯಿದ್ರು. ಭಾವೋದ್ವೇಗಕ್ಕೆ ಒಳಗಾಗಿ ಒಳಗೆ ಹೋದರು. ಆ ಬೇಲಿಯ ಕಂಬಗಳನ್ನೇ ಉಪಯೋಗ ಮಾಡಿ ಆ ವಿವಾದಾಸ್ಪದ ಕಟ್ಟಡವನ್ನು ಕೆಡವುವುದಕ್ಕೆ ಪ್ರಾರಂಭ ಮಾಡಿದರು. ನೋಡ್ತಾ ಇದ್ದ ಹಾಗೆ ಸಂಜೆ ಕತ್ತಲು ಬರುವುದಕ್ಕೆ ಹತ್ತಿರ ಆಗುವಾಗ ಒಂದು ಗುಂಬಜ ಬಿದ್ದು ಹೋಯಿತು. ನೆಲಸಮಗೊಳಿಸುವಾಗಲೂ ಕೂಡ ನಮಗೆ ಅದರ ಅಡಿಯಲ್ಲಿ ಸಾಕಷ್ಟು ಮಂದಿರದ ಕುರುಹುಗಳು, ಮಂದಿರದ ನಿರ್ಮಾಣಕ್ಕೆ ಉಪಯೋಗಿಸಿದ ಸಂಗತಿಗಳು ಎಲ್ಲ ಅಲ್ಲಿ ಆವಾಗಲೇ ಸಿಕ್ಕಿತ್ತು. ಬೆಳಗಾಗುವುದರೊಳಗೆ ಒಂದು ತಾತ್ಕಾಲಿಕ ಮಂದಿರವನ್ನು ನಿರ್ಮಾಣ ಮಾಡಿ ರಾಮಲಲ್ಲಾನನ್ನು ಅಲ್ಲಿ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳುವ ನಿಶ್ಚಯದ ಹಿನ್ನೆಲೆಯಲ್ಲಿ ಆ ದಿನ ರಾತ್ರಿ ಇದ್ದಂತಹ ಸೊತ್ತುಗಳನ್ನೇ ಒಟ್ಟಿಗೆ ಮಾಡಿ ಅದರಲ್ಲಿ ರಾಮನನ್ನು ಪ್ರತಿಷ್ಠೆ ಮಾಡಿ ಬೆಳಿಗ್ಗೆ ಆಗುವಾಗ ಒಂದು ತಾತ್ಕಾಲಿಕ ಮಂದಿರದ ನಿರ್ಮಾಣ ಆಗಿತ್ತು. ತುಂಬ ಮಂದಿ ಹೇಳ್ತಾರೆ ಇದು ವ್ಯವಸ್ಥಿತವಾಗಿ ಮಾಡಿದ್ದು ಅಂತೇಳಿ. ಇಲ್ಲ, ಕಲ್ಯಾಣ್ ಸಿಂಗರು ಮತ್ತು ಎಲ್ಲ ನಮ್ಮ ನಾಯಕರು ಕೋರ್ಟಿಗೆ ಏನು ಮಾತು ಕೊಟ್ಟಿದ್ದರು ಆ ರೀತಿಯಲ್ಲಿ ನಡ್ಕೊಳ್ಳುವಂತಹ ಉದ್ದೇಶ ಇತ್ತು. ಆದರೆ ಭಾವನೆಯ ಕಾರಣಕ್ಕೋಸ್ಕರ ದೂರದಿಂದ ಬಂದವರಿಗೆ ಇದನ್ನು ಮಾಡಿಯೇ ಹೋಗಬೇಕು ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಅವರ ಮನಸ್ಸಿಗೆ ಆ ರೀತಿಯಲ್ಲಿ ಕಂಡು ಅದನ್ನು ಮಾಡಿದ್ದಾರೆ ಹೊರತು ಇದು ಮಾಡಬೇಕು ಅಂತ ಹೇಳಿ ಮಾಡಿರುವಂಥದ್ದಲ್ಲ. ನಾವು ಟ್ರೈನಲ್ಲಿ ಬರುವಾಗ ನಮಗೆ ಸಿಕ್ಕಿದ ಅವರು ಜನರು ಸ್ಪಂದಿಸ್ತಿದ್ದಂತಹ ರೀತಿ, ಆ ಕಾರ್ ಸೇವಕೋ ನೀವು ಕರಸೇವಕರು ಅಂಥೇಳಿ ಹೇಳಿ ನಮ್ಮನ್ನು ಅವರು ರಿಸರ್ವ್ ಮಾಡಿದ ಸೀಟಿನಲ್ಲಿ ಅವರು ಎದ್ದು ನಮಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದರು. ನಮಗೆ ರೈಲಿನಲ್ಲಿ ಬರುವಾಗ ನಿಮಗೇನಾದರೂ ಹಸಿವಾಗಿದೆ ಅಂಥೇಳಿ ಅವರಿಗೆ ಕಟ್ಟಿಕೊಂಡು ಬಂದಂತಹ ತಿಂಡಿಯನ್ನೆಲ್ಲ ಕೊಡಲಿಕ್ಕೆ ಶುರು ಮಾಡಿದರು. ನಮ್ಮನ್ನು ನೋಡಿದಾಗ ಜೈ ಶ್ರೀರಾಮ್ ಅಂತ ಹೇಳುವಂತಹ ಘೋಷಣೆಗಳನ್ನು ಹಾಕಲಿಕ್ಕೆ ಶುರು ಮಾಡಿದರು. ಇಡೀ ಒಂದು ವಾತಾವರಣವೇ ನಮ್ಗೆ ಖಂಡಿತ ಹಾಗಾದರೆ ಇದನ್ನು ದೇಶ ಬಯಸ್ತಾ ಇತ್ತು. 2003ರಲ್ಲಿ ಒಂದು ಶಿಲಾಪೂಜನ ಮಾಡುವಂತಹ ಯೋಚನೆಯಲ್ಲಿ ಮತ್ತು ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳುವ ದೃಷ್ಟಿಯಲ್ಲಿ ದೇಶಕ್ಕೆ ಕರೆ ಕೊಟ್ಟಿದ್ದು ಮೋಹನ್ ರಾವ್ ಕಲ್ಮಂಜಾದವರ ನೇತೃತ್ವದಲ್ಲಿ ರಾಮಚಂದ್ರ ಶೆಟ್ಟರು ಇವರೆಲ್ಲ ಒಟ್ಟಿಗಾಗಿ ಹೋಗಿದ್ದೆವು. ಈ ಬಾರಿ ಮತ್ತೆ ಪುನಃ ಮುಲಾಯಂ ಸಿಂಗರ ಸರ್ಕಾರ ಇತ್ತು. ಮುಲಾಯಂ ಸಿಂಗರ ಸರ್ಕಾರ ಇದ್ದದರ ಹಿನ್ನೆಲೆಯಲ್ಲಿ ನಮಗೆ ಉತ್ತರ ಪ್ರದೇಶದ ಗಡಿಯಲ್ಲೇ ಅರೆಸ್ಟ್ ಮಾಡಿ ನಾವು ಒಂದು ಮನಸ್ಸು ಮಾಡಿದೆವು, ಏನೇ ಆಗಲಿ ನಾವು ಹೋಗೋದೆ ಅಂಥೇಳಿ ಆ ಗೇಟನ್ನು ದೂಡಿ ಪೊಲೀಸರು ನೋಡ್ತಾ ಇದ್ದ ಹಾಗೆ ರಸ್ತೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಹೋಗೋದಕ್ಕೆ ಪ್ರಾರಂಭ ಮಾಡಿದರು. ನಾವು ನಿಲ್ಲುವುದಿಲ್ಲ, ನಾವು ರೈಲ್ವೆ ಸ್ಟೇಷನಿಗೆ ಹೋಗಿ ಅಯೋಧ್ಯೆಗೆ ಹೋಗ್ತೇವೆ ಅಂತ ಹೇಳುವಂಥ ಸ್ಪೀಡಲ್ಲಿ ಹೋದಾಗ SP ಅವರು ಲಾಠಿ ಚಾರ್ಜ್ ಮಾಡಿದರು. ಲಾಠಿ ಗೋಲಿ ಖಾಯಂಗೆ ಮಂದಿರ ವಹಿ ಬನಾಯಂಗೆ ಅಂಥೇಳಿ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ ಹೇಳಿದರೆ ಅದರದ್ದು ಅಷ್ಟು ಇಷ್ಟು ಅಲ್ಲ, ಎಲ್ರಿಗೂ ಸಿಕ್ಕಾಪಟ್ಟೆ ಏಟಾಯಿತು. ಮತ್ತು ಅವರಿಗೆ ಸಾಕಾಗಿ ಅವರು SP ಅವರು ನಮಗೆ ಇತ್ತಲ್ಲ, ಅವ್ರು ಹೇಳಿದರು, ವಕೀಲ್ ಸಾಬ್ ಕ್ಯಾ ಕಿಯಾ ಅಂಥೇಳಿ ಹೇಳಿ ಉಸ್ಕೋ ಛೋಡ್ ದೋ ಅಂಥೇಳಿ ಹೇಳಿದರು. ಅವರಿಗೆ ಬಚ್ಚಿ ಹೋಗಿತ್ತು, ಅಷ್ಟು ಹೊಡೆದಿದ್ರು. ನಾವು ಮಾತ್ರ ಓಡಲಿಲ್ಲ. ನಾವು ಮತ್ತೆ ಹೋಗುವಾಗ ಅಲ್ಲಿ ಒಂದು ಮಂದಿರ ಇತ್ತು. ಮಂದಿರದಲ್ಲಿ ನಾವೆಲ್ಲ ಸೇರಿದಾಗ ಎಲ್ಲ ಹೀಗೆ ಪತ್ರಕರ್ತರೆಲ್ಲ ಬಂದರು. ನಾನು ಏನಾಗಿದೆ ನೋಡುವ ಅಂಥೇಳಿ ನನ್ನ ಶರ್ಟನ್ನು ತೆಗೆದ್ರೆ ಇಡೀ ಬೆನ್ನಲ್ಲಿಂದ ಹಿಡಿದು ಕಾಲಿನವರೆಗೆ ಅದು ರಕ್ತ ಹೆಪ್ಪುಗಟ್ಟಿತ್ತು. ಆ ಒಂದೊಂದು ಪೆಟ್ಟು ಕೂಡ ನಮ್ಮ ಮಂದಿರಕ್ಕೆ ಕಟ್ಟುವುದಕ್ಕೆ ಸಹಕಾರಿಯಾಗಿದೆ. ಆ ಭಾವನೆಗೆ ಅದು ಪೂರಕ ಆಗಿದೆ ಅಂತ ಹೇಳುವ ಭಾವನೆ. ಈಗ ನನ್ನ ಮಗ, ಮೊದಲನೇ ಮಗ, ಆವಾಗ ಜನ್ಮ ಬಂದಿದ್ದ ಅಷ್ಟೇ ಅವನು. ಅದು 2-3 ತಿಂಗಳೇನೋ ಆಗಿತ್ತು ಅವನಿಗೆ. ಅವ ಮನೆಯಲ್ಲಿದ್ದ. ಆದರೆ ಒಂದು ಏನೋ ರಾಮನ ಮೇಲೆ ನಂಬಿಕೆ. ಲಾಠಿ ಗೋಲಿ ಖಾಯಾ ಹೇ ಅಬ್ ಮಂದಿರ ವಹಿ ಬನಾಯಾ ಹೇ ಅಂತ ಹೇಳುವ ಸಾರ್ಥಕವಾಗಿ ಉಂಟು ನಮಗೆ. ಜನವರಿ 22 ಭಾರತದ ಐತಿಹಾಸಿಕ ದಿನವಾಗಿ ಮಾರ್ಪಾಡಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಗೆ ಎಲ್ಲ ರೀತಿಯಂಥ ತಯಾರಿಗಳಾಗಿವೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಬಹಳ ಜಗದ್ವಿಖ್ಯಾತವಾಗಿ ಬಹಳ ಎತ್ತರದೊಂದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅದರ ಉದ್ಘಾಟನೆಗೆ ಸರ್ವ ರೀತಿಯಲ್ಲಿಯೂ ಕೂಡ ತಯಾರಿಗಳು ನಡೀತಾ ಇದೆ. ಆದರೆ
ರಾಮ ಮಂದಿರಕ್ಕೆ ಅಡಿಪಾಯ ಹಾಕಿದಾಗ ಕೇವಲ ರಾಮ ಮಂದಿರದ ಅಡಿಪಾಯ ಅಲ್ಲ, ರಾಮ ಮಂದಿರದ ಹೋರಾಟ ಅನ್ನುವಂತಹದ್ದು ಹಲವು ದಶಕಗಳ ಹೋರಾಟ, ನಿರಂತರವಾದಂಥ ಹೋರಾಟ, ಎಡೆಬಿಡದ ಹೋರಾಟ, ಜೊತೆಗೆ ಎಲ್ಲಿಯೂ ಕೂಡ ಒಂದು ಕಿಂಚಿತ್ತು ಸೋಲದ ಅಥವಾ ಹಿಂದೇಟು ಹಾಕದಂಥ ಹೋರಾಟ. ಈ ಹೋರಾಟದಲ್ಲಿ ಭಾಗಿಯಾದವರಲ್ಲಿ ಒಬ್ಬರು ಈಗ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥವರು ಉಜಿರೆಯ ಪ್ರತಾಪ ಸಿಂಹನಾಯಕ್ ನಮ್ಮ ಜೊತೆಗಿದ್ದಾರೆ. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅದನ್ನು ನೇರವಾಗಿ ಕಂಡವರು, ಅಲ್ಲಿಂದ ಒಂದು ತುಂಡನ್ನು ಕೂಡ ಪಡೆದುಕೊಂಡು ಬಂದವರು. ನೋಡುವ, ಮಾತನಾಡಿಸುವ ಸರ್. ಈಗ ಮೊದಲನೇದಾಗಿ ರಾಮ ಮಂದಿರ ನಿರ್ಮಾಣ, ರಾಮನಿಗೆ ಪ್ರಾಣ ಪ್ರತಿಷ್ಠೆ ನಿಗದಿಯಾಗಿದ್ದ ದಿನಾಂಕ ಏನು ಹೇಳ್ತೀರಿ? ಈ ದೇಶದ ಕೋಟ್ಯಾಂತರ ರಾಮಭಕ್ತರಿಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಜಗತ್ತಿನಾದ್ಯಂತ ಇರುವಂತಹ ಎಲ್ಲರಿಗೂ ಈ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠೆ ಆಗ್ತಾ ಇರುವಂಥದ್ದು ಅತ್ಯಂತ ಸ್ಮರಣೀಯ, ಸಂಭ್ರಮ, ಸಾರ್ಥಕದ ಕ್ಷಣ ಅಂಥೇಳಿ ತಿಳ್ಕೊಳ್ತೇನೆ. ಈ ದೇಶದಲ್ಲಿ ರಾಮ ಅಂಥೇಳಿ ಹೇಳಿದರೆ ದೇವರು ಅಂತ ಹೇಳುವಂತಹ ಭಕ್ತಿಯ ಭಾವ ಒಂದು ಕಡೆ ಆದರೆ, ರಾಮ ಅಂತ ಹೇಳುವಂಥದ್ದು ಈ ದೇಶದ ಸಾಂಸ್ಕೃತಿಕ ಜೀವನ ಮೌಲ್ಯದ ಸನಾತನ ಪರಂಪರೆಯ ಒಂದು ವಾರಿಸುದಾರಿಕೆಯ ಪ್ರತೀಕ, ಮೂರ್ತ ರೂಪ. ಅಲ್ಲಿ ರಾಮ ಮಂದಿರ ಆಗ್ತಾ ಇದೆ ಅಂಥೇಳಿ ಆದರೆ ಅದು ಈ ದೇಶದ ಅಸ್ಮಿತೆಯ ಪ್ರತೀಕವಾಗಿ ಆ ಮಂದಿರ ಅಲ್ಲಿ ಆಗ್ತಾ ಇರುವಂಥದ್ದು. ಆ ಮಂದಿರ ಅಂತ ಹೇಳುವಂಥದ್ದು, ರಾಮ ಮಂದಿರ ಅಂತ ಹೇಳುವಂಥದ್ದು ಅದು ರಾಷ್ಟ್ರ ಮಂದಿರ. ರಾಮಭಕ್ತಿ ಅಂಥೇಳಿ ಹೇಳುವಂಥದ್ದು ಈ ರಾಷ್ಟ್ರದ ಶಕ್ತಿ, ಅದು ರಾಷ್ಟ್ರದ ಗುರುತಿಸುವಿಕೆ. ಅದು ಜಾತಿ, ಮತ, ಪಂಥ ಎಲ್ಲವನ್ನು ಮೀರಿ ನಮ್ಮ ಇಡೀ ಪರಂಪರೆಯನ್ನು ಅದು ಪ್ರತಿನಿಧಿಸ್ತದೆ. ರಾಮ ಆ ರೀತಿಯಲ್ಲಿ ಈ ದೇಶದಲ್ಲಿ, ನೀವು ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಿ, ಯಾವುದೇ ಶಾಲೆಗೆ ಹೋಗದಿದ್ದರು, ಯಾವುದೇ ರೀತಿಯ ಅಕ್ಷರಾಭ್ಯಾಸ ಇಲ್ಲದಿದ್ದರು, ಸಾವಿರ ವರ್ಷಗಳಿಂದ ರಾಮ ಅಂತ ಹೇಳುವಂಥದ್ದು ಈ ದೇಶದ ಜನರ ಜೀವದ ಭಾವ. ಅದು ಅವರಿಗೆ ಎಲ್ಲರಿಗೂ ರಾಮ ಏನನ್ನು ಪ್ರತಿನಿಧಿಸ್ತಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಿದೆ. ಹಾಗಾಗಿ ಜನವರಿ 22 ಏನಿದೆ, ಈ ಹಿನ್ನೆಲೆಯಲ್ಲಿ ಎಲ್ಲರೂ ಸಂಭ್ರಮಿಸಬೇಕಾದಂತಹ ದಿನ. ಈ ಮೂಲಕ ನಮ್ಮ ರಾಷ್ಟ್ರದ ಎಲ್ಲ ಒಂದು ಅಸ್ಮಿತೆಯ ಪ್ರತೀಕವಾಗಿ ನಾಡ್ದು ಈ ಕಾರ್ಯಕ್ರಮ ಆಗ್ತಾ ಇದೆ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಸರ್, ಈಗ ನೀವು ತೋರಿಸ್ಬೇಕು, ಮೊದಲನೇದಾಗಿ ನಿಮ್ಮ ಬಲಬದಿಯಲ್ಲಿರೋ ಕಲ್ಲು ಎತ್ತಿ ಅದು ಏನು, ಮತ್ತು ಇದನ್ನು ನೀವು ಬಹಳ ಅವಿಸ್ಮರಣೀಯವಾಗಿ ದೇವಸ್ಥಾನ ಅಥವಾ ನಿಮ್ಮ ದೇವರ ಗುಡಿಯಲ್ಲಿ ಇಟ್ಟಿದ್ದೀರಿ. ಏನಿದು? ಡಿಸೆಂಬರ್ 6ರಂದು ನಾನು ಘಟನೆಯನ್ನು ಹೇಳ ಅಥವಾ ನೇರವಾಗಿ ಇದರ ಬಗ್ಗೆ ಹೇಳಿ, ಆ ದಿನ ಈ ವಿವಾದಾಸ್ಪದ ಕಟ್ಟಡ, ನಾನು ಅದನ್ನು ಬಾಬರಿ ಮಸ್ಜಿದ್ ಅಂತ ಹೇಳಿ ಕರೆಯುವುದಕ್ಕೆ ಒಪ್ಪುವುದೇ ಇಲ್ಲ. ಯಾಕೆಂತ ಹೇಳಿದರೆ ಕಳೆದ 500 ವರ್ಷಗಳಿಂದ ಯಾವಾಗ ಅಲ್ಲಿರುವ ಮಂದಿರವನ್ನು ಧ್ವಂಸ ಮಾಡಿ ಆ ವಿವಾದಾಸ್ಪದ ಕಟ್ಟಡ ಕಟ್ಟಿದ್ದಾರೆ, ಆ ದಿನದಿಂದ ಈ ದಿನದವರೆಗೆ ಡಿಸೆಂಬರ್ 6ರವರೆಗೆ ನೂರಾರು ಹೋರಾಟಗಳಾಗಿದ್ದಾವೆ. ಲಕ್ಷಾಂತರ ಜನ ಅದಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ದಾರೆ. ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಿಂದ ಪ್ರಾರಂಭಗೊಂಡು ಮೊನ್ನೆಯವರೆಗೂ ಇವತ್ತಿಗೂ ಆ ಸ್ಥಳದಲ್ಲಿ ರಾಮನ ಪೂಜೆ ನಡೆದಿದೆ. ಹಾಗಾಗಿ ಅದನ್ನು ಮಸೀದಿ ಅಂಥೇಳಿ ಹೆಸರಲ್ಲಿ ಕರೆಯುವಂಥದ್ದು ತಪ್ಪು ಅಂತೇಳಿ ತಿಳ್ಕೊಳ್ತಾನೆ. ವಿವಾದಾಸ್ಪದ ಕಟ್ಟಡ ಅದು ಐತಿಹಾಸಿಕವಾಗಿ ಯಾರು ಅದನ್ನು ಅಲ್ಲಗಳೆಯುವುದಿಲ್ಲ, ಮಂದಿರವನ್ನು ಒಡೆದಿದ್ದಾರೆ ಅಂಥೇಳಿ. ಮತ್ತು ಭಾರತದ ಸಂಸ್ಕೃತಿಯಲ್ಲಿ ಇನ್ನೊಂದು ಪ್ರಾರ್ಥನಾ ಮಂದಿರವನ್ನು, ಅದು ಯಾವುದೇ ನಂಬಿಕೆಯದ್ದಿರಲಿ, ನೀವೊಮ್ಮೆ ಇತಿಹಾಸವನ್ನು ತೆಗೆದು ನೋಡಿ, ಯಾವುದಾದರೂ ಭಾರತೀಯ ಈ ಧರ್ಮದ ಆಧಾರದ ಮೇಲೆ ಪೂಜಾ ಮಂದಿರಗಳನ್ನು ಒಡೆದಂತಹ ಇತಿಹಾಸವೇ ಇಲ್ಲ. ಅದು ಭಾರತೀಯತೆಯ ಲಕ್ಷಣವೇ ಅಲ್ಲ. ಹಾಗಾಗಿ ಮೊನ್ನೆ ನಡೆದದ್ದು ಡಿಸೆಂಬರ್ 6ರಂದು 1992ನೇ ಇಸ್ವಿಯಲ್ಲಿ ನಡೆದದ್ದು ಆ ವಿವಾದಾಸ್ಪದ ಕಟ್ಟಡ ಭಾವನೆಯ ಕಾರಣಕ್ಕೋಸ್ಕರ
ಅಲ್ಲಿ ಅದು ಜನ್ಮಭೂಮಿ ಅಂತ ಹೇಳುವ ನಂಬಿಕೆಯ ಆಧಾರದ ಮೇಲೆ ಐತಿಹಾಸಿಕ ಕಾರಣಗಳಿಗೋಸ್ಕರ ಆ ವಿವಾದಾಸ್ಪದ ಕಟ್ಟಡ ಅಲ್ಲಿ ಅದು ಹೋಗಿದೆ. ಆ ಸಂದರ್ಭದಲ್ಲಿ ನೆನಪಿಗೋಸ್ಕರ ನಾವು ಆ ದಿನ ಆ ಪೂರ್ತಿ ಕಟ್ಟಡ ಧ್ವಂಸ ಆದಾಗ ತುಂಬ ಮಂದಿರದ ಕುರುಹುಗಳಿರುವಂತಹ ಸಂಗತಿಗಳು ಸಿಕ್ಕಿತ್ತು. ಇವತ್ತಿಗೂ ನೀವು ಅಯೋಧ್ಯೆಗೆ ಹೋದರೆ ಅಥವಾ ಸುಪ್ರೀಂ ಕೋರ್ಟಿನ ತೀರ್ಪು ಬರುವುದಕ್ಕೆ ಕಾರಣವಾದಂತಹ ಸಾಕಷ್ಟು ಮಂದಿರ ಅಲ್ಲಿ ಇತ್ತು ಅಂತ ಹೇಳುವ ಐತಿಹ್ಯಗಳು ಸಿಕ್ಕಿದ್ದನ್ನು ಆ ದಿನ ರಾತ್ರಿ ಪೇಜಾವರ ಶ್ರೀಗಳು ಮತ್ತು ನಮ್ಮ ಅಶೋಕ್ ಸಿಂಘಾಲ್ರು ಇವರೆಲ್ಲರ ನಿರ್ದೇಶನದ ಮೇರೆಗೆ ಅಲ್ಲಿ ಒಂದು ಬೇರೆ ಕಡೆ ನಾವು ಅದನ್ನು ಇಟ್ಟಿದ್ದೇವೆ. ಮತ್ತು ಈಗಲೂ ಅಯೋಧ್ಯೆಗೆ ಹೋದರೆ ಅದರ ಅಡಿಯಲ್ಲಿದ್ದ ಮಂದಿರದ ಕುರುಹುಗಳು ಅಂತ ಹೇಳುವಂತಹ ಸಂಗತಿಗಳು ಇದರ ಒಂದು ಭಾಗವಾಗಿ ನೆನಪಿಗೋಸ್ಕರ ಆ ದಿವಸ ತುಂಬ ಮಂದಿ ಯಾರೆಲ್ಲ ಕರಸೇವಕರು ಹೋಗಿದ್ದಾರೆ ಅವರು ತಂದಿದ್ದಾರೆ. ಅದರದ್ದೇ ಒಂದು ಭಾಗ ಇದನ್ನು ಯಾಕೆಂದರೆ ಅದು ಮಂದಿರವೇ, ಅದರಲ್ಲಿ ಪುನಃ ಎರಡು ಮಾತಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿಗೂ ಇದನ್ನು ನಾವು ಇಟ್ಟುಕೊಂಡಿದ್ದೇವೆ ದೇವರ ಕೋಣೆಯಲ್ಲಿ ಇಟ್ಕೊಂಡಿದ್ದೀರಿ. ನೀವು ಹಾಕಿದಂಥ ಶಾಲು ಇದು ಡಿಸೆಂಬರ್ 6ರಂದು ಡಿಸೆಂಬರ್ 6ರಂದಲ್ಲ, ಆ ಸಂದರ್ಭದಲ್ಲಿ ಹೋದಾಗ ಅಲ್ಲಿಯ ಪೇಟೆಯಲ್ಲಿ ತೆಗೆದುಕೊಂಡಂತಹ ಶಾಲದು. ನಾವಲ್ಲಿ ಅಯೋಧ್ಯೆಗೆ ಹೋದ ನೆನಪಿಗೆ ತೆಗೆದುಕೊಂಡಂತಹ ಶಾಲಿದು. 1992 ಕಟ್ಟುವೆವು, ಅಯೋಧ್ಯೆಯಲ್ಲೇ ರಾಮ ಮಂದಿರ ಕಟ್ಟುವೆವು ಅಂತ ಇಲ್ಲಿಂದ ಹೊರಟಂಥ ತಂಡ. ಏನಾಯಿತು ಸರ್? ಬಹಳ ಗೊಂದಲ ಆಯಿತು, ಬಹಳ ತೊಂದರೆಗಳಾಯಿತು, ಎಲ್ಲ ಇದೆ. ಆದರೆ ಅಲ್ಲಿ ನೀವು ಆ ವಿವಾದಾತ್ಮಕ ಕಟ್ಟಡ ಅಂತ ನೀವೇನು ಹೇಳ್ತಿದ್ದೀರಿ, ಅದ ನೆಲಸಮ ಅಥವಾ ಅದನ್ನು ಧ್ವಂಸ ಮಾಡುವಂಥದ್ದನ್ನು ಅಥವಾ ಅದನ್ನು ಕೆಡವುವಂಥದ್ದನ್ನು ಕಣ್ಣಾರೆ ಕಂಡವರು. ಇಲ್ಲಿಂದ ಹೋದದ್ದು ಹೇಗೆ, ಅಲ್ಲಿ ಎಲ್ಲ ರೀತಿ ಏನೆಲ್ಲ ಆಯ್ತಲ್ಲಿ ಅಂತ? ನಾನು 3 ಬಾರಿ ಈ ಅಯೋಧ್ಯೆಯ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ ಅವರೇ. 1990ರಲ್ಲಿಯೂ ಯಾವಾಗ ಸೋಮನಾಥದಿಂದ ಅದ್ವಾನಿಯವರ ರಾಮರಥ ಹೊರಟಿತು, ಆ ಸಂದರ್ಭದಲ್ಲಿಯೂ ಒಂದು 300 ಜನರ ತಂಡ ಸಂಘನಿಕೇತನದಿಂದ ಹೊರಟಾಗ ನಾವು ನಿಜವಾಗಿ 90ನೇ ಇಸ್ವಿ ಸೆಪ್ಟೆಂಬರ್ 24ಕ್ಕೆ ನಮ್ಮ ಟಿಕೆಟ್ ಬುಕ್ ಆಗಿತ್ತು. ಆದರೆ ಈ ಹೋರಾಟದ ಒಟ್ಟು ವಾತಾವರಣದ ಹಿನ್ನೆಲೆಯಲ್ಲಿ 24ರ ಟ್ರೈನ್ ಕ್ಯಾನ್ಸಲ್ ಆಯಿತು ಅಂಥೇಳಿ ನಾವು 22ಕ್ಕೆ ಹೋಗಿದ್ದೆವು. ಹೋದಂತಹ ಸಂದರ್ಭದಲ್ಲಿ ನಮ್ಮನ್ನು ಸಾಮಾನ್ಯ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಗಡಿಭಾಗ ಸತ್ನಾದಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಅಲ್ಲಿಂದ ಪೂರ್ತಿ ಅಲ್ಲಿ ಆವಾಗ ಲಕ್ಷಾಂತರ ಜನ ಕಾರಸೇವಕರು ಆಗಲೇ ಹೋಗಿ ತಲುಪಿದರು. ಅಲ್ಲಿ ಜೈಲುಗಳಲ್ಲಿ ಜಾಗಿಲ್ಲದೆ ನನಗೆ ನೆನಪಿರುವ ಹಾಗೆ ಜಲೋನ್ ಜಿಲ್ಲೆಯ ಬಾಗ್ರಾ ಮೊದಲು ನಮ್ಮನ್ನು ಕೊಂಡೋಗಿ ಒಂದು ಬೀಡಿಯ ಗೋಡೌನ್ನಲ್ಲಿ ಇಟ್ಟಿದ್ದರು. ಆಮೇಲೆ ಬಸ್ಸುಗಳಲ್ಲಿ ತುಂಬಿ ಎಲ್ಲಿ ಹೋದರೂ ಸ್ಥಳ ಇಲ್ಲ. ಆಗ ನಾವು ಹೋಗುವಾಗ ಬಸ್ಸಿನಲ್ಲಿ ರಾಮನಾಮ ಹೇಳಿಕೊಂಡು ಹೋಗ್ತಾ ಇದ್ದೆವು. ನಮ್ಮನ್ನು ಕೊಂಡು ಹೋಗಿ ಈ ಬಾಗ್ರಾ ಜಿಲ್ಲೆಯ ಒಂದು ಜೂನಿಯರ್ ಕಾಲೇಜಿನಲ್ಲಿ ನಮ್ಮನ್ನೆಲ್ಲ ಹಾಕಿದರು. ಆದರೆ ಈ ಬಸ್ಸಿನಲ್ಲಿ ಹೋಗುವಾಗ ಅಲ್ಲಿಯ ಉತ್ತರ ಪ್ರದೇಶದ ಜನರಿಗೆ ಆವಾಗ ಮುಲಾಯಂ ಸಿಂಗರು ಹೇಳಿದರು, ಒಂದು ಹಕ್ಕಿಯನ್ನು ಕೂಡ ಆ ವಿವಾದಾಸ್ಪದ ಕಟ್ಟಡದ ಹತ್ರ ಬರಲಿಕ್ಕೆ ಬಿಡೋದಿಲ್ಲ ಅಂಥೇಳಿ. ಸೆಪ್ಟೆಂಬರ್ 30ನೇ ತಾರೀಕಿಗೆ ಅಲ್ಲಿ ಕರಸೇವೆ ಮಾಡೋದು ಅಂತ ಹೇಳುವಂಥದ್ದು ನಿಗದಿಯಾಗಿತ್ತು. ಅದ್ವಾನಿಯವರ ರಥವನ್ನು ಬಿಹಾರಿನ ಸಮಷ್ಟಿಪುರದಲ್ಲಿ ಆವಾಗ ಲಲ್ಲೂ ಪ್ರಸಾದರು ಅದನ್ನು ತಡೆ ಹಿಡಿದು ಅವರನ್ನು ಬಂಧಿಸಿದರು. ಅದರ ಪರಿಣಾಮವಾಗಿ ಸೆಪ್ಟೆಂಬರ್ 30ಕ್ಕೆ ಕರಸೇವೆ ಆಗ್ತದೋ ಇಲ್ಲೋ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಆದರೆ ನಮಗೆಲ್ಲ ಗೊತ್ತಿದೆ ಆವಾಗ ಇತಿಹಾಸ, ತುಂಬ ಮಂದಿ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಆ ಕೊಠಾರಿ ಬ್ರದರ್ಸ್ ಅಂತ ಹೇಳುವರ ಸಹೋದರರು ಅಲ್ಲಿ ಆ ದಿವಸ ಸೆಪ್ಟೆಂಬರ್ 30, 1, 2 ಈ 3 ದಿನ ಬಹಳ ದೊಡ್ಡ ಹೋರಾಟ ಆಗಿದೆ. ಆವಾಗ ನನ್ನ ಮಾಹಿತಿಯ ಪ್ರಕಾರ 30-40 ಜನ ಗೋಲಿಬಾರಿಗೆ, ಲಾಠಿ ಚಾರ್ಜಿಗೆ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ನಾವು ಸುಮಾರು 18 ದಿವಸ ಈ ಬಾಗ್ರಾದ ಜೂನಿಯರ್ ಕಾಲೇಜಿನಲ್ಲಿ ಇದ್ದೆವು. ನಮಗೆ ಮತ್ತೆ ಅದು ಆ ಸಂದರ್ಭ ಆದ ಮೇಲೆ ವಾತಾವರಣ ಸ್ವಲ್ಪ ತಿಳಿಯಾದ ನಂತರವೇ ನಮ್ಮನ್ನು ರೈಲಲ್ಲಿ ತುಂಬಿಸಿ ಕರ್ನಾಟಕಕ್ಕೆ ಅಲ್ಲಿಂದ ಕಳಿಸಿಕೊಟ್ರು. 90ರಲ್ಲಿ ಇದು ಆವಾಗ ನಮಗೆ ಅಯೋಧ್ಯೆಗೆ ಹೋಗಲಿಕ್ಕಾಗಲಿಲ್ಲ. ಆದರೆ ಅದರ ನಂತರದ ಪರಿಣಾಮವಾಗಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ಕಲ್ಯಾಣ್ ಸಿಂಗರ ಸರ್ಕಾರ ಬಂತು.
ಈ ಮುಲಾಯಂ ಸಿಂಗರ ಏನು ದೌರ್ಜನ್ಯ ಇದೆ ಇದರ ವಿರುದ್ಧ ರಾಮ ಮಂದಿರ ಕಟ್ಟಲಿಕ್ಕೆ ಬಂದಂತಹ ಭಕ್ತರನ್ನು ಹತ್ಯೆ ಮಾಡಿದರು ಅಂತ ಹೇಳುವಂತಹ ಒಂದು ವಾತಾವರಣದಲ್ಲಿ ಅಲ್ಲಿ ಕಲ್ಯಾಣ್ ಸಿಂಗರ BJPಯ ಸರ್ಕಾರ ಬಂತು. ಆವಾಗ ಇಲ್ಲಿಂದ ಮತ್ತೆ ಪುನಃ ನಾವು ಡಿಸೆಂಬರ್ ಅಂಥೇಳಿ ದಿನ ನಿಗದಿ ಆಗಿರಲಿಲ್ಲ. ನಾವು ಸುಮಾರು ನವಂಬರ್ ತಿಂಗಳಲ್ಲೇ ಸುಮಾರು 18 ದಿವಸ, ಡಿಸೆಂಬರ್ 6ರ 18 ದಿವಸ ಮೊದಲು ನಾವು ಅಲ್ಲಿಗೆ ಹೋಗಿದ್ದೆವು. ಸಂಘನಿಕೇತನದಿಂದ ನಮ್ಮನ್ನೆಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಆರತಿ ಮಾಡಿ ನಮಗೆಲ್ಲ ಒಂದು ತಿಲಕವನ್ನು ಇಟ್ಟು ಅಯೋಧ್ಯೆಗೆ ಹೋಗಿ ಬನ್ನಿ ಅಂತ ಹೇಳುವಂತಹ ಆಶೀರ್ವಾದ ಶುಭಾಶಯ ಜೊತೆಗೆ ನಾವು ಇಲ್ಲಿಂದ ಹೋದೆವು. ಆಗಲೂ ಸುಮಾರು 300 ಜನರ ತಂಡ ಕರ್ನಾಟಕದಿಂದ ಆ ಸ್ಥಳಕ್ಕೆ, ಆ ವಿವಾದಾಸ್ಪದ ಕಟ್ಟಡದ ಹತ್ತಿರ ಹೋಗುವುದಕ್ಕೆ ನಮಗೆ ಆವಾಗ ಕಲ್ಯಾಣ್ ಸಿಂಗರ ಸರ್ಕಾರ ಇದ್ದದರಿಂದಾಗಿ ನಮಗೇನೂ ಸಮಸ್ಯೆ ಆಗಲಿಲ್ಲ. ನಾವು ನೇರವಾಗಿ ಅಲ್ಲಿಗೆ ಹೋದೆವು. ಅಲ್ಲಿ ತುಂಬ ಟೆಂಟ್ಗಳನ್ನೆಲ್ಲ ಹಾಕಿದ್ರು, ಬಂದವರಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದರು. ಕರ್ನಾಟಕದಿಂದ ಹೋದ ಮೊದಲ ತಂಡ ನಮ್ಮದಾಗಿತ್ತು. ಅಲ್ಲಿ ನಾವು ಆದರೆ ಎಲ್ಲರೂ ಇದ್ದರು ಆವಾಗ. ಲಾಲಕೃಷ್ಣ ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿಯವರು, ಸಾಧ್ವಿ ಋತಂಬರಾರವರು, ಧರ್ಮೇಂದ್ರ ಅಂತ ಹೇಳುವಂಥವರೊಬ್ಬರು ಸ್ವಾಮೀಜಿ, ಅಶೋಕ್ ಸಿಂಗಾಲ್ರು, ಸಾಧ್ವಿ ಋತಂಬರ ಮತ್ತು ಉಮಾಭಾರತಿಯವರು. ಅಲ್ಲಿಗ ಆವಾಗ ಲೋಕಸಭೆಯ ಸದಸ್ಯರಾಗಿ ವಿನಯ್ ಖತಿಯಾರ್ ಅಂತೇಳಿ ಬಜರಂಗ ದಳದ ಪ್ರಮುಖರೆಲ್ಲ ಇದ್ದರು. ನಾವು ಕರಸೇವೆ ಮಾಡುವುದಕ್ಕೆ ವಿವಾದ ಇಲ್ಲದ ಒಂದು ಸ್ಥಳದಲ್ಲಿ ನಮ್ಮ ಬೇಡಿಕೆ ಇತ್ತು. ಇದು ಕೋರ್ಟಲ್ಲಿ ತೀರ್ಪಾಗುವವರೆಗೆ ನಾವು ಇದರ ಬಗ್ಗೆ ಹೋಗೋದಿಲ್ಲ. ಆದರೆ ವಿವಾದ ಇಲ್ಲದ ಜಾಗದಲ್ಲಿ ನಾವು ಇಷ್ಟು ಮಂದಿ ಲಕ್ಷಾಂತರ ಜನ ಇಡೀ ದೇಶದಿಂದ ಬಂದಿದ್ದಾರೆ, ಅವರ ಭಾವನೆಗೆ ಬೆಲೆ ಕೊಟ್ಟು ಅಲ್ಲಿ ಕರಸೇವೆ ವಿವಾದ ಇಲ್ಲದ ಜಾಗದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಹತ್ತಿರದಲ್ಲೇ ಒಂದು ಲಕ್ಷ್ಮಣ ಮಂದಿರ ಕಟ್ಟುವುದಕ್ಕೂ ಒಂದು ವ್ಯವಸ್ಥೆಗಳು ಆಗ್ತಾಯಿತ್ತು ಆವಾಗ. ಆದರೆ ಸುಪ್ರೀಂ ಕೋರ್ಟಿನ ತೀರ್ಪು ಬರ್ತದೆ ಅಂತ ಹೇಳುವ ನಿರೀಕ್ಷೆಯಲ್ಲಿ ಇದ್ದವರಿಗೆ ಆ ತೀರ್ಪು ಬರಲಿಲ್ಲ. ಆವಾಗ ನಮ್ಮ ನಾಯಕರುಗಳು ಏನು ನಿಶ್ಚಯ ತಗೊಂಡ್ರು, ಪೇಜಾವರ ಶ್ರೀಗಳಿದ್ದರು, ಸಂಘದ ಕಡೆಯಿಂದ ಹೋವೆ ಶೇಷಾದ್ರಿಗಳಿದ್ದರು. ಏನು ತೀರ್ಮಾನ ತಗೊಂಡ್ರು ಅಂತ ಹೇಳಿದ್ರೆ 5 ತಾರೀಕಿಗೆ ಸಂಜೆ ಸುಮಾರು 2 ಲಕ್ಷದಷ್ಟು ಜನ ಕರಸೇವಕರು ಅಯೋಧ್ಯೆಯಲ್ಲಿ ಆವಾಗ ಇದ್ದರು, ಇಡೀ ದೇಶದಿಂದ ಬಂದಿದ್ದರು. 5ನೇ ತಾರೀಕಿಗೆ ಏನು ನಿಶ್ಚಯ ಮಾಡಿದ್ದು ಅಂದರೆ ಸರಿಯೂ ತೀರಕ್ಕೆ ಹೋಗೋದು. ನಾಳೆ 6ನೇ ತಾರೀಕು ಬೆಳಿಗ್ಗೆ ಹೋಗಿ ಅಲ್ಲಿ ಒಂದು ಮುಷ್ಟಿ ಮಣ್ಣನ್ನು ಹಿಡ್ಕೊಂಡು ಬಂದು ರಾಮ್ಲಲಾ ಹಮ್ ಫಿರ್ ಆಯೆಂಗೆ ಮಂದಿರ್ ಯಹಿ ಬನಾಯೆಂಗೆ ಅಂತ ಹೇಳುವಂತಹ ಪ್ರತಿಜ್ಞೆಯನ್ನು ಸಂಕಲ್ಪವನ್ನು ಮಾಡಿ ಆ ಜನ್ಮಭೂಮಿಯಲ್ಲಿ ಆ ಮಣ್ಣನ್ನು ಇಟ್ಟು ಸಂಕಲ್ಪದ ಜೊತೆಗೆ ಊರಿಗೆ ಹೋಗೋದು ಅಂಥೇಳಿ ನಿಶ್ಚಯ ಆಗಿತ್ತು. ಡಿಸೆಂಬರ್ 6ರ ಬೆಳಿಗ್ಗೆ ಲಕ್ಷಾಂತರ ಜನ ಆ ಜನ್ಮಭೂಮಿಗೆ ಬರುವ ರಸ್ತೆಯಲ್ಲೆಲ್ಲ ಕೂತು ಭಜನೆಯನ್ನು ಮಾಡ್ತಾಯಿದ್ದರು. ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರುಗಳು ಮಾತಾಡ್ತಾಯಿದ್ದರು. ಅಷ್ಟೊತ್ತಿಗಾಗುವಾಗ ಸಹಜವಾಗಿ ಅಲ್ಲಿದ್ದಂತಹ ಸನ್ಯಾಸಿಗಳು, ಸಾಧು ಸಂತರು, ಒಂದಷ್ಟು ಜನ ಯುವಕರು ಇಲ್ಲಿ ನಾಯಕರುಗಳು ಹೇಳ್ತಾ ಇದ್ದ ಹಾಗೆ ಅದಕ್ಕೆ ಆ ಜನ್ಮಭೂಮಿಗೆ ಸುತ್ತಲೂ 3 ಬೇಲಿಗಳನ್ನು, ಬಾರ್ಬಡ್ ವೈರ್ನ ಬೇಲಿಗಳನ್ನು ಹಾಕಿದ್ರು. ಅದರ ಮೇಲೆ ಹಾರಿಕೊಂಡು ಹೋಗಿ ಅವರ ಮೈ ಆ ಬಾರ್ಬಡ್ ವೈರ್ನ ಕಾರಣಕ್ಕೆ ರಕ್ತಸಿಕ್ತವಾಗಿ ಹರಿದು ರಕ್ತ ಬರ್ತಾಯಿದ್ರು. ಭಾವೋದ್ವೇಗಕ್ಕೆ ಒಳಗಾಗಿ ಒಳಗೆ ಹೋದರು. ನಮ್ಮ ಅದ್ವಾನಿಯವರಾಗಲಿ ಎಲ್ಲ ರಾಷ್ಟ್ರೀಯ ನಾಯಕರುಗಳು, ವಿಶೇಷವಾಗಿ ಸಾಧ್ವಿ ಋತಂಬರಾರವರು, ಅವರು ಹೇಳಿದರೆ ಎಲ್ಲರೂ ಕೇಳ್ತಾರೆ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಕೂಡ ಮನವಿ ಮಾಡಿದರು, ಹೋಗಬೇಡಿ ಅಂಥೇಳಿ. ಆದರೆ ನಮ್ಮೆಲ್ಲರ ನಿರೀಕ್ಷೆ ಮೀರಿ ಸಾವಿರಾರು ಜನ ಆ ಬೇಲಿಯನ್ನು ದಾಟಿ ಆ ಬೇಲಿಯನ್ನು ಕಿತ್ತು ಆ ಬೇಲಿಯ ಕಂಬಗಳನ್ನೇ ಉಪಯೋಗ ಮಾಡಿ ಆ ವಿವಾದಾಸ್ಪದ ಕಟ್ಟಡವನ್ನು ಕೆಡವುವುದಕ್ಕೆ ಪ್ರಾರಂಭ ಮಾಡಿದರು. ಅದರ ಪರಿಣಾಮವಾಗಿ ಒಮ್ಮೆ ಅದು ನಿಯಂತ್ರಣ ತಪ್ಪಿದ ಮೇಲೆ ಹೇಳ್ತೇನೆ, ಹತ್ತಿರದಲ್ಲೇ ಸೈನಿಕರಿದ್ದರು, ಪೊಲೀಸರು ಸುತ್ತಲೂ ಇದ್ದರು. ಆದರೆ ಏನು ಅವರ ನಿಯಂತ್ರಣದಿಂದ ಹೊರಗೆ ಹೋದ ಮೇಲೆ ಅವರೂ ಸಹ ಏನೂ ಮಾಡಲಿಲ್ಲ. ನೋಡ್ತಾ ಇದ್ದ ಹಾಗೆ ಸಂಜೆ ಕತ್ತಲು ಬರುವುದಕ್ಕೆ ಹತ್ತಿರ ಆಗುವಾಗ ಒಂದು ಗುಂಬಜ ಬಿದ್ದು ಹೋಯಿತು. ಅದಾದ ಮೇಲೆ ಎಲ್ಲರೂ ಒಂದು ನಿಶ್ಚಯ ಮಾಡಿದರು, ಅದನ್ನು ಪೂರ್ತಿಯಾಗಿ ನೆಲಸಮ ಮಾಡೋದು ಅಂಥೇಳಿ. ವಿನಯ್ ಖತಿಯಾರ್ ಮತ್ತು ಅವರ ಪೂರ್ಣ ತಂಡ ಒಟ್ಟಿಗಾಗಿ ಆ ಕಟ್ಟಡವನ್ನು ಪೂರ್ತಿ ನೆಲಸಮಗೊಳಿಸಿದರು. ನೆಲಸಮಗೊಳಿಸುವಾಗಲೂ ಕೂಡ ನಮಗೆ ಅದರ ಅಡಿಯಲ್ಲಿ
ಸಾಕಷ್ಟು ಮಂದಿರದ ಕುರುಹುಗಳು, ಮಂದಿರದ ನಿರ್ಮಾಣಕ್ಕೆ ಉಪಯೋಗಿಸಿದ ಸಂಗತಿಗಳು ಎಲ್ಲ ಅಲ್ಲಿ ಆವಾಗಲೇ ಸಿಕ್ಕಿತ್ತು. ಮಧ್ಯರಾತ್ರಿ ಅಂತ ಹೇಳುವಾಗ ಇದು ಪೂರ್ತಿ ಆಗಿತ್ತು. ಎಷ್ಟೋ ಜನ 2 ಲಕ್ಷ ಜನ ಇದ್ದವರು ಬಂದ ಕೆಲಸ ಆಯಿತು ಅಂತ ಹೇಳಿಕೊಂಡು ಎಲ್ಲರೂ ಹೋದರು. ನಾವೊಂದು 10,000 ಜನ ಅಲ್ಲಿ ಉಳ್ಕೊಂಡಿದ್ದೆವು. ಎಲ್ಲ ಹೊರಗಿಂದ ಬಂದಂಥವರಲ್ಲಿ 10,000 ಜನ ಉಳ್ಕೊಂಡಿದ್ದೆವು. ಆವಾಗ ಪೇಜಾವರ ಶ್ರೀಗಳು, ಹೋವೆ ಶೇಷಾದ್ರಿಯವರು ಮತ್ತು ಅಶೋಕ್ ಸಿಂಗಾಲರು ಎಲ್ಲ ಒಟ್ಟಿಗೆ ಸೇರಿ, ನಾಯಕರುಗಳು ಒಟ್ಟಿಗೆ ಸೇರಿ ಬೆಳಗಾಗುವುದರೊಳಗೆ ಒಂದು ತಾತ್ಕಾಲಿಕ ಮಂದಿರವನ್ನು ನಿರ್ಮಾಣ ಮಾಡಿ ರಾಮಲಲ್ಲಾನನ್ನು ಅಲ್ಲಿ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳುವ ನಿಶ್ಚಯದ ಹಿನ್ನೆಲೆಯಲ್ಲಿ ಆ ದಿನ ರಾತ್ರಿ ಇದ್ದಂತಹ ಸೊತ್ತುಗಳನ್ನೇ ಒಟ್ಟಿಗೆ ಮಾಡಿ ಅದರಲ್ಲಿ ರಾಮನನ್ನು ಪ್ರತಿಷ್ಠೆ ಮಾಡಿ ಬೆಳಿಗ್ಗೆ ಆಗುವಾಗ ಒಂದು ತಾತ್ಕಾಲಿಕ ಮಂದಿರದ ನಿರ್ಮಾಣ ಆಗಿತ್ತು. ಆದರೆ ನಮ್ಮ ಏನು ನಾನು ಹೇಳ್ತೇನೆ, ಭಾಗ್ಯ ಅಂಥೇಳಿ ಹೇಳ್ತೇನೆ, ಈ ವಿವಾದಾಸ್ಪದ ಕಟ್ಟಡ ಬಿದ್ದಿದೆ ಅಂತ ಹೇಳುವ ಸುದ್ದಿಯ ಕಾರಣಕ್ಕೆ ಮತ್ತೆ ಪುನಃ ಬೆಳಿಗ್ಗೆ ಆಗುವಾಗ ಅಲ್ಲಿಯ ಸ್ಥಳೀಯರು ಸುಮಾರು 2 ಲಕ್ಷ ಜನ ಬಂದರು. 2 ಲಕ್ಷ ಜನ ಬಂದದರ ಪರಿಣಾಮವಾಗಿ ಪೊಲೀಸರಿಗಾಗಲಿ ಸೈನಿಕರಿಗಾಗಲಿ ಅವರೇನಾದರೂ ಆ್ಯಕ್ಷನ್ ತಗೊಳ್ತಿದ್ದರೆ ಅಲ್ಲಿ ಸಾವಿರಾರು ಜನರ ಹತ್ಯೆ ಆಗುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಿತ್ತು. ಆದರೆ ಎಲ್ಲರೂ ಏನು ಹೇಳಿದರು ಅಂತ ಹೇಳಿದರೆ, ಆಪ್ಕಾ ಕಾಮ್ ಹೋ ಗಯಾನ ಅಬ್ ಗಾಂವ್ ಜಾವೋ ಅಂತ ಹೇಳಿಕೊಂಡು ಖಾಲಿ ಟ್ರೈನನ್ನು ತರಿಸಿ, ಖಾಲಿ ಟ್ರೈನಲ್ಲಿ ನಮ್ಮನ್ನೆಲ್ಲ ಹೊರಗಿನವರನ್ನು ಕೂತ್ಕೊಳ್ಳಿಸಿ ನಮ್ಮನ್ನು ಉತ್ತರ ಪ್ರದೇಶದ ಗಡಿಯನ್ನು ದಾಟಿ ಬಿಟ್ಟರು. ತುಂಬ ಮಂದಿ ಹೇಳ್ತಾರೆ ಇದು ವ್ಯವಸ್ಥಿತವಾಗಿ ಮಾಡಿದ್ದು ಅಂಥೇಳಿ. ಇಲ್ಲ, ಕಲ್ಯಾಣ್ ಸಿಂಗರು ಮತ್ತು ಎಲ್ಲ ನಮ್ಮ ನಾಯಕರು ಕೋರ್ಟಿಗೆ ಏನು ಮಾತು ಕೊಟ್ಟಿದ್ದರು ಆ ರೀತಿಯಲ್ಲಿ ನಡ್ಕೊಳ್ಳುವಂತಹ ಉದ್ದೇಶ ಇತ್ತು. ಆದರೆ ಭಾವನೆಯ ಕಾರಣಕ್ಕೋಸ್ಕರ ದೂರದಿಂದ ಬಂದವರಿಗೆ ಇದನ್ನು ಮಾಡಿಯೇ ಹೋಗಬೇಕು ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಅವರ ಮನಸ್ಸಿಗೆ ಆ ರೀತಿಯಲ್ಲಿ ಕಂಡು ಅದನ್ನು ಮಾಡಿದ್ದಾರೆ ಹೊರತು ಇದು ಮಾಡಬೇಕು ಅಂತ ಹೇಳಿ ಮಾಡಿರುವಂಥದ್ದಲ್ಲ. ಆದರೆ ಇವತ್ತು ನಮಗೆ ಸಮಾಧಾನ ಇದೆ. ಅದನ್ನು ಮಾಡಿದರ ಪರಿಣಾಮವಾಗಿ ಅಲ್ಲಿ ಸಿಕ್ಕಿದ ಕುರುಹುಗಳ ಕಾರಣಕ್ಕೋಸ್ಕರ ಇವತ್ತು ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದಲ್ಲಿ ರಾಮ ಮಂದಿರ ಕಟ್ಟುವುದಕ್ಕೆ ಆ ಕಟ್ಟಡದ ಧ್ವಂಸ ಸಹಕಾರಿಯಾಯಿತು ಅಂಥೇಳಿ ನಾನು ತಿಳ್ಕೊಳ್ತೇನೆ. ಸರ್, ಅವತ್ತು ನೀವು ಇಲ್ಲಿಂದ ಹೋದ್ರಿ, ಅಲ್ಲಿ ನೀವು ಕಣ್ಣಾರೆ ಕಂಡಿದ್ದೀರಿ, ಆ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ, ಆ ಹಿಡಿಮಣ್ಣು ತಂದಿದ್ದೀರಿ, ಅಲ್ಲೊಂದು ತಾತ್ಕಾಲಿಕ ರಾಮನ ಗುಡಿಯನ್ನು ನಿರ್ಮಾಣ ಮಾಡುವಂಥ ಕಾರ್ಯದಲ್ಲಿ ನೀವಿದ್ರಿ. ಹೌದು. ಅಲ್ಲಿಂದ ವಾಪಸ್ಸು ಬಂದಾಗ ಊರಲ್ಲಿ ನಿಮಗೆ ಸಿಕ್ಕಿದ ಸ್ವಾಗತ. ಅಲ್ಲಿ ಆ ಕಟ್ಟಡ ಧ್ವಂಸ ಆದಾಗ ನಮ್ಮ ನಾಯಕರುಗಳ ಸೂಚನೆಯನ್ನು ಮೀರಿ ನಾವು ನಡ್ಕೊಂಡೇವಲ್ಲ ಅಂತ ಹೇಳುವಂತಹ ಭಾವನೆ ಇತ್ತು. ಆದರೆ ಈ ಆದ ಮೇಲೆ ನಾವು ಟ್ರೈನಲ್ಲಿ ಬರುವಾಗ ನಮಗೆ ಸಿಕ್ಕಿದ ಅವರು ಜನರು ಸ್ಪಂದಿಸ್ತಿದ್ದಂತಹ ರೀತಿ, ಆಪ್ ಕಾರ್ ಸೇವಕೋ, ನೀವು ಕರಸೇವಕರು ಅಂಥೇಳಿ ಹೇಳಿ ನಮ್ಮನ್ನು ಅವರು ರಿಸರ್ವ್ ಮಾಡಿದ ಸೀಟಿನಲ್ಲಿ ಅವರು ಎದ್ದು ನಮಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದರು. ನಮಗೆ ರೈಲಿನಲ್ಲಿ ಬರುವಾಗ ನಿಮಗೇನಾದರೂ ಹಸಿವಾಗಿದೆ ಅಂಥೇಳಿ ಅವರಿಗೆ ಕಟ್ಟಿಕೊಂಡು ಬಂದಂತಹ ತಿಂಡಿಯನ್ನೆಲ್ಲ ಕೊಡಲಿಕ್ಕೆ ಶುರು ಮಾಡಿದರು. ನಮ್ಮನ್ನು ನೋಡಿದಾಗ ಜೈ ಶ್ರೀರಾಮ್ ಅಂತ ಹೇಳುವಂತಹ ಘೋಷಣೆಗಳನ್ನು ಹಾಕಲಿಕ್ಕೆ ಶುರು ಮಾಡಿದರು. ಇಡೀ ಒಂದು ವಾತಾವರಣವೇ ನಮ್ಗೆ ಖಂಡಿತ ಹಾಗಾದರೆ ಇದನ್ನು ದೇಶ ಬಯಸ್ತಾ ಇತ್ತು. ಇದು ಒಂದು ರೀತಿಯಲ್ಲಿ ದೈವೇಚ್ಛೆ ಆಗಿತ್ತು. ರಾಮ ಮಂದಿರದ ನಿರ್ಮಾಣಕ್ಕೆ ಈ ಒಂದು ಘಟನೆ ಆಗಬೇಕಾದಂಥದ್ದು ಅದು ಸಂಯೋಗ ಅಥವಾ ಯೋಗ ಅಂಥೇಳಿ ಹೇಳುವ ಭಾವನೆ ಬಂತು. ಮತ್ತು ನಮ್ಮನ್ನು ಇಲ್ಲಿ ಊರಿಗೆ ಬಂದಾಗ ಆಗಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿ ಸಿಕ್ಕಿದಾಗಲೂ ನಮ್ಮನ್ನು ಅವರು ಗುರುತಿಸಿದ್ದಂತಹ ರೀತಿ ಖಂಡಿತವಾಗಿಯೂ ನಾವು ಕರಸೇವೆಗೆ ಹೋದದ್ದು ಸಾರ್ಥಕ ಆಯಿತು. ನಾವು ಆವಾಗ ಅದೊಂದು ಘೋಷಣೆ ಬಹಳ ಜೋರಿತ್ತು, ಏಕ್ ದಕ್ಕ ಔರ್ ದೋ ಅಂದೇಳಿದರೆ ಒಮ್ಮೆ ಅದನ್ನು ದೂಡಿ ಹಾಕಬೇಕು ಅಂತ ಹೇಳುವಂತಹ ರೀತಿಯ ಘೋಷಣೆಗಳನ್ನು ಹೇಳ್ತಾಯಿದ್ರು ಎಲ್ಲ ಅಲ್ಲಿಯವರು. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮೆಲ್ಲರ ಇಚ್ಛೆಯ ನಾಡ್ದು ಜನವರಿ 22ರಲ್ಲಿ ಈ ಮಂದಿರ ನಿರ್ಮಾಣ ಆಗುವುದಕ್ಕೆ ಡಿಸೆಂಬರ್ 6 ನಾವೆಲ್ಲ ನಿಮಿತ್ತ ಮಾತ್ರರು. ಆದರೆ ಅದೊಂದು ದೈವ ಸಂಕಲ್ಪ ಮತ್ತು ನಮ್ಮ 500 ವರ್ಷದ ಹೋರಾಟದ ಫಲ ಮತ್ತು ಕರಸೇವಕರ ತ್ಯಾಗದ ಫಲ. ಎಷ್ಟೋ ಮಂದಿಗೆ ಇವತ್ತು ಅದನ್ನು ನೋಡುವ ಯೋಗ ಇಲ್ಲ. ಅದಕ್ಕೋಸ್ಕರ ಸಾವಿರಾರು ಜನ ತಮ್ಮ ಪ್ರಾಣಾರ್ಪಣೆಯನ್ನೇ ಮಾಡಿದ್ದಾರೆ. ಆಗಿನ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಅಶೋಕ್ ಸಿಂಗಾಲ್ರಂಥವರೇ ಅವರು ಇರಬೇಕಿತ್ತು ಅಂತ ಹೇಳುವಂತಹ ಭಾವನೆ
ಯಾಕೆಂದರೆ ಈ ಸಾರ್ಥಕ ಕ್ಷಣವನ್ನು ನೋಡಲಿಕ್ಕೆ ಅವರು ಬೇಕಿತ್ತು ಅಂತ ಹೇಳುವ ಭಾವನೆ ಬಹಳ ಮನಸ್ಸಿಗೆ ಬರ್ತದೆ. ಅದಾದ ನಂತರ ಮತ್ತೆ ನೀವು ಅಯೋಧ್ಯೆಗೆ ಹೋಗ್ತೀರಿ. 1992ರ ವಿವಾದಾತ್ಮಕ ಕಟ್ಟಡದ ಧ್ವಂಸ ಆದ ನಂತರ ಮತ್ತೊಮ್ಮೆ ಅಯೋಧ್ಯೆಗೆ ಹೋಗ್ತೀರಿ. ಆವಾಗ ಬಹಳಷ್ಟು ಕಷ್ಟಗಳಾಗತ್ತೆ. ನೀವು ಸ್ವತಃ ನೀವೇ ಲಾಠಿಯ ಏಟನ್ನು ತಿಂತೀರಿ, ದೊಡ್ಡ ಗಾಯ ಆಗ್ತದೆ ಕಾಲಿಗೆ. ಇದು ಯಾವಾಗ, ಏನು ಘಟನೆ? ಅದು 2003ರಲ್ಲಿ. ಆವಾಗಲೂ ವಿಶ್ವ ಹಿಂದೂ ಪರಿಷತ್ತಿಂದ ಅಶೋಕ್ ಸಿಂಘಾಲ್ರು ಒಂದು ಶಿಲಾಪೂಜನ, ಯಾಕೆಂದರೆ ಈ ಹೋರಾಟಕ್ಕೆ ಒಂದು ನಿರಂತರತೆ ಕೊಡಬೇಕು, ಜನರ ಮನಸ್ಸಿನ ಭಾವನೆಯನ್ನು ತಿಳಿಸಲೇಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಒಂದು ಶಿಲಾಪೂಜನ ಮಾಡುವಂತಹ ಯೋಚನೆಯಲ್ಲಿ ಮತ್ತು ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳುವ ದೃಷ್ಟಿಯಲ್ಲಿ ದೇಶಕ್ಕೆ ಕರೆ ಕೊಟ್ಟಿದ್ದರು. ಆವಾಗಲೂ ನಾವು ಇಲ್ಲಿಂದ ತುಂಬ ಮಂದಿ, ಮೋಹನ್ ರಾವ್ ಕಲ್ಮಂಜಾದವರ ನೇತೃತ್ವದಲ್ಲಿ ರಾಮಚಂದ್ರ ಶೆಟ್ಟರು ಇವರೆಲ್ಲ ಒಟ್ಟಿಗಾಗಿ ಹೋಗಿದ್ದೆವು. ಕುಶಾಲಪ್ಪ ಗೌಡರು, ಕೃಷ್ಣ ಬಗುಡಿಗಾರರು ಆವಾಗೆಲ್ಲ ನಮ್ಮ ಜೊತೆ ಇದ್ದರು. ಹೋಗುವಾಗ ಈ ಬಾರಿ ಮತ್ತೆ ಪುನಃ ಮುಲಾಯಂ ಸಿಂಗರ ಸರ್ಕಾರ ಇತ್ತು. ಮುಲಾಯಂ ಸಿಂಗರ ಸರ್ಕಾರ ಇದ್ದದರ ಹಿನ್ನೆಲೆಯಲ್ಲಿ ನಮಗೆ ಉತ್ತರ ಪ್ರದೇಶದ ಗಡಿಯಲ್ಲೇ ಅರೆಸ್ಟ್ ಮಾಡಿ, ನನ್ನ ನೆನಪಿನಲ್ಲಿ ಝಾನ್ಸಿಯ ಒಂದು ಮಾರುಕಟ್ಟೆಯ ಪ್ರದೇಶದಲ್ಲಿ, ಕೃಷಿ ಮಾರುಕಟ್ಟೆಯಲ್ಲಿ ಸಾವಿರಾರು ಜನ, ನಾವು ಸುಮಾರು 5,000 ಜನ ಕರ್ನಾಟಕದಿಂದ ಬಂದವರೇ ಮತ್ತು ಮಹಾರಾಷ್ಟ್ರದವರೆಲ್ಲ ಇದ್ದರು. ಅಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಇಟ್ಟರು. ಆವಾಗಲೂ ಸೆಪ್ಟೆಂಬರ್ 30ನೇ ತಾರೀಕು ಅಂತ ಹೇಳಿ ನನ್ನ ನೆನಪು. ಆ ದಿವಸ ಕರಸೇವೆ ಮಾಡೋದು ಅಂತ ಹೇಳುವಂಥದ್ದು, ಅಥವಾ ಆ ದಿವಸ ನಾವು ಅಲ್ಲಿಗೆ ಹೋಗಬೇಕು. ತಾರೀಕಿನಲ್ಲಿ ಸಣ್ಣ ವ್ಯತ್ಯಾಸಗಳಿರ್ಬೋದು. ಅಂತೂ 2003 ಸೆಪ್ಟೆಂಬರ್ನ ತಿಂಗಳೇ ಅದು, ಸೆಪ್ಟೆಂಬರ್ ಅಕ್ಟೋಬರಲ್ಲಿ. ಅಲ್ಲಿ ಆ ನಿಶ್ಚಯ ಆದ ದಿವಸ ನಾವೊಂದು ಮನಸ್ಸು ಮಾಡಿದೆವು, ಏನೇ ಆಗಲಿ ನಾವು ಹೋಗೋದೆ ಅಂಥೇಳಿ ಆ ಗೇಟನ್ನು ದೂಡಿ ಪೊಲೀಸರು ನೋಡ್ತಾ ಇದ್ದ ಹಾಗೆ ರಸ್ತೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಹೋಗೋದಕ್ಕೆ ಪ್ರಾರಂಭ ಮಾಡಿದರು. ಆವಾಗಲೂ ನಾವು ಸುಮಾರು 3-4 ದಿನ ಅಲ್ಲೇ ಇದ್ದೆವು. ಆ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇರಲಿಲ್ಲ. ಊಟ ತಿಂಡಿ ಎಲ್ಲ ಊರಿನವರು ತಂದು ಕೊಡ್ತಾ ಇದ್ರಲ್ಲದೆ ಬೇರೆ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಗಳೇ ಇರಲಿಲ್ಲ. ಸರಿಯಾಗಿ ಬಹಿರ್ದಶೆಗೆ ಹೋಗೋದಕ್ಕೂ ವ್ಯವಸ್ಥೆ ಇಲ್ಲದ ಜಾಗದಲ್ಲಿ ನಮ್ಮನ್ನೆಲ್ಲ ಕೂಡಿ ಹಾಕಿದರು. ಆದರೆ ಅಲ್ಲಿಯ ಪೊಲೀಸ್ನವರ ಜೊತೆಗೆ ನಮಗೆಲ್ಲ ಮಾತುಕತೆ ಮಾಡಲಿಕ್ಕೆ ಅವಕಾಶ ಇತ್ತು. ನಾವು ಹೋಗ್ತಾ ಇದ್ದ ಹಾಗೆ ಅವರು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೇವೆ, ನೀವು ನಿಲ್ಲಿ ಹೇಳಿದರು. ಆದರೆ ಕರಸೇವಕರು ಅದನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ನಮ್ಮ ಜೊತೆ ಕಾನ್ಪುರದ ಲೋಕಸಭಾ ಸದಸ್ಯರು ಇದ್ದರು, ಬಹಳ ಹಿರಿಯರವರು. ಹೋಗ್ತಾ ಇದ್ದ ಹಾಗೆ ಒಂದು ಇಕ್ಕಟ್ಟಿನ ಸ್ಥಳ ಬಂದಾಗ ನಾವು ನಿಲ್ಲುವುದಿಲ್ಲ, ನಾವು ರೈಲ್ವೆ ಸ್ಟೇಷನಿಗೆ ಹೋಗಿ ಅಯೋಧ್ಯೆಗೆ ಹೋಗ್ತೇವೆ ಅಂತ ಹೇಳುವಂಥ ಸ್ಪೀಡಲ್ಲಿ ಹೋದಾಗ SP ಅವರು ಲಾಠಿ ಚಾರ್ಜ್ ಮಾಡಿದರು. ಲಾಠಿ ಚಾರ್ಜ್ ಮಾಡುವಾಗ ನಮಗೆ ಅರ್ಥ ಗುರ್ತ ಇಲ್ಲದಂತಹ ಊರು. ಆ ಕಲ್ಲುಗಳನ್ನು ಬಿಸಾಡೋದಕ್ಕೆ ಶುರು ಮಾಡಿದರು. ಈ ಕಲ್ಲಿನ ಒಂದು ದೊಡ್ಡ ಕಲ್ಲು ಬಂದು ನಮ್ಮ ಲೋಕಸಭಾ ಸದಸ್ಯರ, ಅವರು ಹಿರಿಯರು, ನನಗೆ ಕಾಣ್ತದೆ 80 ವರ್ಷದ ಹತ್ತಿರ ಆಗಿತ್ತು, ಅವರ ತಲೆಗೆ ಆ ಕಲ್ಲು ಬಡಿಯಿತು. ನಾವೆಲ್ಲ ನಿಶ್ಚಯ ಮಾಡಿದ್ದೆವು, ಅವ್ರು ಏನಾದರೂ ಅರೆಸ್ಟ್ ಮಾಡಲಿಕ್ಕೆ ಬಂದರೆ ನಾವು ಕೂತ್ಕೊಳ್ಬೇಕು ಅಂಥೇಳಿ. ನಾವು ಘೋಷಣೆಯನ್ನು ಬೇರೆ ಹಾಕ್ತಾಯಿದ್ದೆವು, ಲಾಠಿ ಗೋಲಿ ಖಾಯಂಗೆ ಮಂದಿರ ವಹಿ ಬನಾಯಂಗೆ ಅಂಥೇಳಿ. ಲಾಠಿ ಚಾರ್ಜ್ ಆಗುವಾಗ ನಾವೆಲ್ಲ ಇವರನ್ನು ಸುತ್ತುವರಿಸಿ ನಿಂತೆವು. ಸಿಕ್ಕಾಪಟ್ಟೆ ಹೊಡೆದ್ರು ಅಂತ ಹೇಳಿದರೆ ಅದರದ್ದು ಅಷ್ಟು ಇಷ್ಟು ಅಲ್ಲ, ಎಲ್ರಿಗೂ ಸಿಕ್ಕಾಪಟ್ಟೆ ಏಟಾಯಿತು. ಮತ್ತು ಅವರಿಗೆ ಸಾಕಾಗಿ ಅವರು SP ಅವರು ನಮಗೆ ಇತ್ತಲ್ಲ, ಅವ್ರು ಹೇಳಿದರು, ವಕೀಲ್ ಸಾಬ್ ಕ್ಯಾ ಕಿಯಾ ಅಂಥೇಳಿ ಹೇಳಿ ಉಸ್ಕೋ ಛೋಡ್ ದೋ ಅಂಥೇಳಿ ಹೇಳಿದರು. ಅವರಿಗೆ ಬಚ್ಚಿ ಹೋಗಿತ್ತು, ಅಷ್ಟು ಹೊಡೆದಿದ್ರು. ನಾವು ಮಾತ್ರ ಓಡಲಿಲ್ಲ. ನಾವು ಮತ್ತೆ ಹೋಗುವಾಗ ಅಲ್ಲಿ ಒಂದು ಮಂದಿರ ಇತ್ತು. ಮಂದಿರದಲ್ಲಿ ನಾವೆಲ್ಲ ಸೇರಿದಾಗ ಎಲ್ಲ ಹೀಗೆ ಪತ್ರಕರ್ತರೆಲ್ಲ ಬಂದರು. ನಾನು ಏನಾಗಿದೆ ನೋಡುವ ಅಂಥೇಳಿ ನನ್ನ ಶರ್ಟನ್ನು ತೆಗೆದರೆ ಇಡೀ ಬೆನ್ನಲ್ಲಿಂದ ಹಿಡಿದು ಕಾಲಿನವರೆಗೆ ಅದು ರಕ್ತ ಹೆಪ್ಪುಗಟ್ಟಿತ್ತು. ಇಡೀ ಪ್ರೆಸ್ನವರು ಅದನ್ನು ನೋಡಿದರು. ಆ ದಿನದ ಏನಾದರೂ ಪತ್ರಿಕೆಗಳನ್ನು ತೆಗೆದರೆ ಎಲ್ಲ ಪತ್ರಿಕೆಯ ಫ್ರಂಟ್ ಪೇಜಲ್ಲಿ ಕರಸೇವಕರ ಮೇಲೆ ಆದ ದೌರ್ಜನ್ಯ ಅಂತ ಹೇಳುವಂತಹ ಫೋಟೋವನ್ನು ಹಾಕಿದರು. ನಾವು ಮಾತ್ರ ಅದರ ನಂತರವೂ ಹಠಗಟ್ಟಿ ಅಯೋಧ್ಯೆಗೆ ಹೋದೆವು, ರಾಮನ ದರ್ಶನ ಮಾಡಿದೆವು. ಬರುವಾಗ ಕಾಶಿಯಾಗಿ ಮಂಗಳೂರಾಗಿ ಊರಿಗೆ ಬಂದೆವು.
ಆದರೆ ಊರಿನಲ್ಲಿ ಆವಾಗ ತುಂಬ ಮಂದಿ ನಮಗೆ ತಮಾಷೆ ಮಾಡಿದರು, ಮಂದಿರ ಕಟ್ಟಲಿಕ್ಕೆ ಹೋಗಿ ಪೆಟ್ಟು ತಿಂದು ಬಂದರು ಅಂಥೇಳಿ. ನಮ್ಮ ವಿರೋಧಿಗಳು ಪೆಟ್ಟು ತಿಂದು ಬಂದರು, ಸರಿಯಾಯಿತು ಇವರಿಗೆ ಅಂತೇಳಿ ಹೇಳಿದರು. ಆದರೆ ನಮಗೆ ಆ ದಿವಸ ನಾವು ಅದರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡಲಿಲ್ಲ. ಆದರೆ ಇವತ್ತು ನಮಗೆ ಸಂತೋಷ ಇದೆ. ಆ ಒಂದೊಂದು ಪೆಟ್ಟು ಕೂಡ ನಮ್ಮ ಮಂದಿರಕ್ಕೆ ಕಟ್ಟುವುದಕ್ಕೆ ಸಹಕಾರಿಯಾಗಿದೆ. ಆ ಭಾವನೆಗೆ ಅದು ಪೂರಕ ಆಗಿದೆ ಅಂತ ಹೇಳುವ ಭಾವನೆ ಈಗ ಒಂದು ರೀತಿಯ ಸಾರ್ಥಕ ಭಾವನೆ. ನಾವು ಇಷ್ಟೆಲ್ಲ ಪರಿಶ್ರಮ ಪಟ್ಟದ್ದಕ್ಕೆ ನಮ್ಮ ಪರಿಶ್ರಮ ವ್ಯರ್ಥ ಆಗಲಿಲ್ಲ. ಇಡೀ ದೇಶ ಬಯಸಿದಂತಹ ರಾಮ ಮಂದಿರ ಇವತ್ತಲ್ಲಿ ಆಗ್ತಾ ಇದೆ. ಈಗ ಹೋರಾಟಗಳು ಹೌದು, ನೀವು ಅಲ್ಲಿ ಒಂದು ಕಡೆ ನಿಮಗೆ ಶೌಚಕ್ಕೆ ಕೂಡ ಸೂಕ್ತವಾದಂತಹ ಇದಿರಲಿಲ್ಲ. ನೀವು ಅಲ್ಲಿ ಹೋದರೆ ತಿಂತಾ ಇದ್ದದ್ದೇನು, ಅಥವಾ ಆ ಗಲಾಟೆ ಆಗುವಂಥದ್ದಲ್ಲಿ ನೀವು ಆಹಾರ ಈಗಿನ ರೀತಿಯಾಗಿ ಡೆವಲಪ್ಮೆಂಟ್ ಆಗಿರಲಿಲ್ಲಲ್ಲ, ನೀವು ವ್ಯವಸ್ಥೆಗಳನ್ನು ಹೇಗೆ ಮಾಡ್ತಿದ್ರಿ? ಅಲ್ಲಿ ಮೊದಲ ಬಾರಿಗೆ ಹೋದಾಗ ಊರಿನವರೇ ಕೊಟ್ಟರು. ಆ ಪೂರಿ, ಅಲ್ಲಿಯ ಏನೋ ಭಾಜಿ ಇದೆಲ್ಲ ತಂದು ಕೊಡ್ತಾಯಿದ್ರು, ದಾಲ್. ಆದರೆ ನಮಗೆ ಇಲ್ಲಿಯವರಿಗೆ ಆ ಎಣ್ಣೆ ಎಲ್ಲ ಸತ್ಯ ಹೇಳಬೇಕು ಅಂತೇಳಿ ಆದರೆ ಹಸಿವೆಯ ಕಾರಣಕ್ಕೆ ತಿಂತಿದ್ದೇವೆ ಹೊರತು ಆಗಲಿಲ್ಲ. ಆದರೆ ಡಿಸೆಂಬರ್ 6ರ ಮೊದಲೊಂದು 18 ದಿವಸ ಇದ್ದೇವೆ ನೋಡಿ. ನಾವು 2 ದಿವಸದ ನಂತರ ಅನಂತ್ ನಾಯಕರು ಅಂಥೇಳಿ ನಮ್ಮ ಇಲ್ಲಿಯವರಿದ್ದರು, ಮತ್ತು ರಾಮಚಂದ್ರ ಶೆಟ್ಟರು ಅವರೆಲ್ಲ ಇಂಥದ್ರಲ್ಲಿ ಬಹಳ ಪಳಗಿದ ಕೈ ನೋಡಿ. ಅವರು ಏನು ಹೇಳಿದರು ಅಂತ ಹೇಳಿದರೆ, ನಾವೊಂದು ಪಾತ್ರೆ ತಗೊಂಡು ನಾವು ಇಲ್ಲಿ ಒಂದು ಅನ್ನ ಸಾರು ಮಾಡುವ ಅಂಥೇಳಿ. ಮೊದಲು ನಮ್ಮ ಒಂದು ಬೆಳ್ತಂಗಡಿಯ ಸುತ್ತಮುತ್ತಲಿನವರಿಗೋಸ್ಕರ ಅಂಥೇಳಿ ಒಂದು ಪಾತ್ರೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆವು. ಶುರು ಮಾಡ್ತಾ ಮಾಡ್ತಾ ಕರ್ನಾಟಕದವರು ಹೆಚ್ಚಿನವರು ಕೊನೆಗಾಗುವಾಗ ಸಾಲುಗಟ್ಟಿ ನಮ್ಮಲ್ಲೇ ಊಟಕ್ಕೆ ಬರುವುದಕ್ಕೆ ಪ್ರಾರಂಭ ಮಾಡಿದರು. ಪಾತ್ರೆಗಳೆಲ್ಲ ದೊಡ್ಡದಾಯಿತು. ಸುಮ್ಮನೆ ತಮಾಷೆಗೆ ಎಷ್ಟೋ ಬಾರಿ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಅದನ್ನು ಅಲ್ಲಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತರುವುದಕ್ಕೆ. ಅನಂತ್ ನಾಯಕರು ಹೋಗಿ ಸಾಸಿವೆಗೆ ಹೇಗೆ ಕೇಳ್ತಿದ್ರು ಅಂತ ಹೇಳಿದರೆ, ತೇಲ್ ಮೇ ಡಾಲೆ ತೋ ಪಟಪಟ, ಅಂದರೆ ಪಟಪಟ ಆಗುವಂತಹ, ಅಂದರೆ ಸಾಸಿವೆ ಅಂತೇಳಿ ಹೇಳಲಿಕ್ಕೆ ಆದರೆ ಆ ಊಟದ ವ್ಯವಸ್ಥೆಯನ್ನು ನೋಡಿ ಯಡಿಯೂರಪ್ಪರು, ಡಿ ವಿ ಸದಾನಂದ ಗೌಡರು ಇಂಥವರು ಸಮೇತ ಆವಾಗ ನಾವು ಊಟಕ್ಕೆ 2 ರೂಪಾಯಿ ಫಿಕ್ಸ್ ಮಾಡಿದೆವು. 2 ರೂಪಾಯಿ ಕೊಟ್ಟು ಊಟ ಮಾಡಿ ಹೋಗಿದ್ದಾರೆ. ಕೊನೆಗಾಗುವಾಗ ನಮ್ಮ ಡಾಕ್ಟರ್ ಪ್ರಭಾಕರ್ ಭಟ್ರು ಬಂದರು, ನಿಮ್ಮದೆಂಥದ್ದು ಬೆಕ್ಕಿನ ಬಿಡಾರ ಬೇರೆ, ಈಗ ಇಡೀ ನಿಮ್ಮ ಕಾರಣಕ್ಕೆ ಒಟ್ಟು ವ್ಯವಸ್ಥೆಗೆ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂಥೇಳಿ ಹೇಳಿದರು. ಇದು ಡಿಸೆಂಬರ್ 6ರ 2 ದಿವಸ ಮೊದಲು. ಮತ್ತು ಅವರು ಹಿರಿಯರು ಹೇಳಿದ ಮೇಲೆ, ಮತ್ತು ಅವರು ಹೇಳಿದ್ದು ಕೂಡ ಸರಿ ಇತ್ತು, ನಾವು ಕೂಡಲೇ ಅದನ್ನು ಬಂದ್ ಮಾಡಿದೆವು. ಆಮೇಲೆ ಪುನಃ ಅದೇ ಎಂಥದ್ದು ಇದರ ಎಣ್ಣೆ, ಎಂಥ ಎಣ್ಣೆ ಅದು ಅಲ್ಲಪ್ಪ, ಅಲ್ಲಿದ್ದೊಂದು ಎಣ್ಣೆ ಬೇರೆ, ಅದರ ಎಣ್ಣೆಯಲ್ಲಿ ತೆಗೆದ ಪುರಿ ಮತ್ತು ಬಾಜಿ ಅದರಲ್ಲಿ ತೆಗೆದೆವು. ಮತ್ತು ಹೇಗೂ ಡಿಸೆಂಬರ್ 6 ಬಂತು, ಮತ್ತು ಪ್ರಶ್ನೆ ಇಲ್ಲ, ನಾವು ವಾಪಸ್ ಊರಿಗೆ ಬಂದಿದ್ದೇವೆ. ಆದರೆ ಇವತ್ತಿಗೂ ಇಂತಿಂಥವರೆಲ್ಲ ನಾವೆಲ್ಲ ಒಟ್ಟಿಗಿದ್ದೆವು. ಭಾರತೀಯ ನಾನು ಈ ಹೋರಾಟದ ಭಾಗ, ನಮಗೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವಕಾಶ ಸಿಗದೇ ಇರ್ಬೋದು, ಆದರೆ ನಮ್ಮ ವಿಚಾರಧಾರೆಯವರಿಗೆ ಅದರ ನಂತರದಲ್ಲಿ ನಾವೇನಾದರೂ ಮಕ್ಕಳಿಗೆ ಕತೆ ಹೇಳೋದಿದ್ದರೆ, ಅದು ತುರ್ತು ಪರಿಸ್ಥಿತಿ ಇರ್ಬೋದು, ರಾಮ ಮಂದಿರದ ಹೋರಾಟ ಇರ್ಬೋದು, ಎಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿ ಇವತ್ತು ಕೇಂದ್ರದಲ್ಲಿ ಮೋದಿಯವರು ಈ ರೀತಿಯ ಬದಲಾವಣೆಯನ್ನು ತರೋದಕ್ಕೆ ಕಾರಣ ಆಗಿದ್ದರೆ, ಇಷ್ಟು ವರ್ಷಗಳ ಹೋರಾಟದ ಫಲ. ಕಾಶ್ಮೀರದಲ್ಲಿ ಆದ ಬದಲಾವಣೆ, ಅಯೋಧ್ಯೆಯಲ್ಲಿ ಆದ ಬದಲಾವಣೆ, ಎಲ್ಲ ಕಡೆಯೂ ಜನಜೀವನದಲ್ಲಿ ಆದಂತಹ ಬದಲಾವಣೆ, ಈ ಬದಲಾದ ಭಾರತಕ್ಕೆ ನಾಂದಿ ಹಾಕಿದ್ದು ಈ ಎಲ್ಲ ಹೋರಾಟಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಧಾರೆ ಅಂತ ಹೇಳುವಂಥದ್ದು ಅಭಿಮಾನದಿಂದ ಹೇಳ್ತೇನೆ. ನೀವಲ್ಲಿ ಅಡುಗೆ ಮಾಡಿದಾಗ 2 ಮಾಜಿ ಮುಖ್ಯಮಂತ್ರಿಗಳು, ಆಗ ಅವರೇನು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಕನಸು ಕೂಡ ಇರಲಿಕ್ಕಿಲ್ಲ ಅವರಿಗೆ, ಭಾಗಿಯಾಗಿ ಊಟ ಮಾಡಿದರು. ಅಂಥ ಎಷ್ಟು ಲೀಡರ್ಸ್, ಈಗ ನೀವು ದೊಡ್ಡ ದೊಡ್ಡ ಲೀಡರ್ಸ್, ದೊಡ್ಡ ದೊಡ್ಡ ಸಚಿವರು ಅಂತ ಹೇಳುವವರು ಯಾರು ಎಲ್ಲ ಭಾಗಿಯಾಗಿದ್ದರು ನೆನಪಿಸಿಕೊಳ್ಳೋದಾದರೆ? ಈ ಆರ್ ಅಶೋಕ್, ಈಗಿನ ಪ್ರತಿಪಕ್ಷದ ನಾಯಕರು. ನೀವು ಹಾಗೆ ಹೇಳ್ತಾ ಹೋದರೆ ಈಗ ಯಾರೆಲ್ಲ ದೊಡ್ಡ ಸ್ಥಾನದಲ್ಲಿ ಎಲ್ಲ ತಲುಪಿದ್ದಾರೆ ಅವರೆಲ್ಲರೂ ಆ ದಿನ ಅಲ್ಲಿ ಇದ್ದರು. ಒಂದಲ್ಲ ಒಂದು ಹೋರಾಟದಲ್ಲಿ, ಅಂತೂ ಅಯೋಧ್ಯೆಯ ಹೋರಾಟದಲ್ಲಂತೂ ಅವರೆಲ್ಲ ಆ ದಿವಸ ಅಲ್ಲಿ ಇದ್ದರು.
ಈ ಅಯೋಧ್ಯೆಗೆ ಲಾಸ್ಟ್ ಟೈಮು ಏನೋ ನೀವು ಹೋದ್ರಂತೆ, ಹೋಗಿ ಕೈಯಲ್ಲಿದ್ದ ಉಂಗುರ ಏನೋ ಹಾಕಿದ್ರಂತೆ. ನೀವು ಬಂದ ಕ್ಷಣವನ್ನು ನೀವು ಏನಾದರೂ ಯೋಗ ಹೇಳ್ತೇನೆ. ಇದೇ ದಿನ ಈ ಜನವರಿ 15ನೇ ತಾರೀಕಿಗೆ ನಾವು ಆ ದಿನ ನಮ್ಮ ಸ್ವಾಮೀಜಿಯವರು ಯಾವ ವರ್ಷ ಅದು? ಕಳೆದ ವರ್ಷ 2000 ಹೌದೌದು, ಕಳೆದ ವರ್ಷ ಜನವರಿ 15ರಂದು ನಾವು 23 ಜನವರಿ 15ರಂದು ನಮ್ಮ ಕಾಶಿ ಮಠದ ಪರಮ ಪೂಜ್ಯ ಸ್ವಾಮೀಜಿಗಳಾದ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಅಲ್ಲಿ ಮೊಕ್ಕಾಂ ಹೂಡಿದಾಗ ನಾವೆಲ್ಲ ಏನು ಕಾರ್ಯಕರ್ತರಾಗಿ ಅಲ್ಲಿಗೆ ಅಯೋಧ್ಯೆಗೆ ಹೋಗಿದ್ದೆವು. ರಾಜೇಶ್ ಪೈಗಳು, ಉಜಿರೆಯ ರಾಜೇಶ್ ಪೈಗಳು ಅವರ ನೇತೃತ್ವದಲ್ಲಿ ನರಸಿಂಹನಾಯಕ್ ನನ್ನ ತಮ್ಮ, ರಾಮ ಮಂದಿರದ ಅಧ್ಯಕ್ಷರು, ಉಜಿರೆಯ ಎಲ್ಲ ಹುಡುಗರು ಒಟ್ಟಾಗಿ ಹೋಗಿದ್ದೆವು. ಆವಾಗ ಅಲ್ಲಿ ಗೋಪಾಲ್ಜಿಯವರವರು ಕರ್ನಾಟಕದಲ್ಲಿ ಪ್ರಚಾರಕರಾಗಿದ್ದವರು, ಈಗ ಅಲ್ಲಿಯ ಜವಾಬ್ದಾರಿಯವರು. ನಮ್ಮ ಭಾಗ್ಯಕ್ಕೆ ದಿನೇಶ್ ಕಾಮತ್ರವರು ಕೂಡ ಅಲ್ಲಿಗೆ ಬಂದಿದ್ದರು. ಹಾಗೆ ಅವರೆಲ್ಲರ ಸಂಪರ್ಕದ ಕಾರಣಕ್ಕೆ ಇಲ್ಲ ಅಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ಆ ಮಂದಿರ ನಿರ್ಮಾಣ ಆಗುವ ಸ್ಥಳಕ್ಕೆ ನಮಗೆ ಪ್ರವೇಶ ಸಿಗ್ತಿರಲಿಲ್ಲ. ಕರ್ನಾಟಕದ ಗೋಪಾಲ್ಜಿಯವರು, ದಿನೇಶ್ ಕಾಮತ್ರು ಇದ್ದದರ ಪರಿಣಾಮವಾಗಿ ನಾವೆಲ್ಲ ಅಲ್ಲಿ ಹೋದೆವು. ನಮ್ಮ ಭಾಗ್ಯ ನೋಡಿ, ನಾವು ಅಯೋಧ್ಯೆಯ ಜೊತೆಗೆ ನಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಅಲ್ಲಿ ಹೋದಾಗ ಹೇಳಿದರು, ಆ ಕಲಶ ನಿಧಿಗೆ ಹಾಕುವುದಕ್ಕೆ ನಿಮಗೆ ಈಗಲೂ ಅವಕಾಶ ಇದೆ ಅಂಥೇಳಿ ಗೋಪಾಲ್ಜಿಯವರು ಹೇಳುವಾಗ, ಒಂದು ಐತಿಹಾಸಿಕ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಅದರದ ಪಂಚಾಂಗದ ಅಡಿಯಲ್ಲಿ ನಮ್ಮದಾದಂತಹ ಒಂದು ಕೆಲವು ಸಂಗತಿಗಳನ್ನು ಹಾಕುವುದಕ್ಕೆ ಅವಕಾಶ ಸಿಕ್ಕಿದೆ ಹೇಳುವಾಗ ನಾವು ಯೋಚನೆ ಮಾಡಿ ಹೋದವರಲ್ಲ. ಆದರೆ ನನ್ನ ಕೈಯಲ್ಲಿ ಉಂಗುರ ಇತ್ತು, ಕೆಲವರು ಅವರ ತಂದೆಯವರು ಕೊಟ್ಟಂತಹ ನೆನಪಿಗೋಸ್ಕರ ಕೊಟ್ಟ ನಮ್ಮ ಅನಂತ ನಾಯಕರ ಮಗ ಕಿವಿಯ ಓಲೆ ಇತ್ತು. ಈ ರೀತಿಯಲ್ಲಿ ಯಾರಲ್ಲಿ ಏನು ಆಭರಣಗಳಿದ್ದಾವೆ ಎಲ್ಲವನ್ನು ತೆಗೆದು ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು. ಆ ವ್ಯವಸ್ಥೆಯ ಮೂಲಕ ಆ ನಿಧಿ ಕಲಶಕ್ಕೆ ಅರ್ಪಿಸುವಂತಹ ಯೋಗ ಸಿಕ್ಕಿತು. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಕಡೆಯಿಂದ ಅದಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ನಾವು ನಮ್ಮ ಮೊಮ್ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಹೇಳ್ಬೋದು, ಅಯೋಧ್ಯೆಯ ಮಂದಿರದ ಅಡಿಯಲ್ಲಿ ಆ ನಿಧಿ ಕಲಶದಲ್ಲಿ ನಮ್ಮದು ಒಂದು ಉಂಗುರ ಇದೆ, ಸ್ವರ್ಣ ಇದೆ, ನಮ್ಮದೊಂದು ಚಿನ್ನದ ತುಂಡಿದೆ. ಹೌದು, ದೇವರಿಗೆ ಸಮರ್ಪಿಸಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳುವಂಥ ಒಂದು ಯೋಗ ಭಾಗ್ಯ ನಮಗೆ ಸಿಕ್ಕಿತು. ಓಕೆ ಸರ್, ಈಗ ನೀವು ಅದು ಏಟು ತಿಂದು ಬಂದ್ರಿ, ಅಥವಾ ರಾಮನ ಹೋರಾಟ, ಅಯೋಧ್ಯೆಯ ಹೋರಾಟ, ಒಂದು ಮಾತಿತ್ತಂತೆ, ಅಯೋಧ್ಯೆಗೆ ಹೊರಟ್ರೆ ವಾಪಸ್ಸು ಉಸಿರು ಇದ್ದು ಊರಿಗೆ ಬರ್ತಾರೋ ಇಲ್ಲವೋ ಅಂತ ಒಂದು ಮಾತಿತ್ತಂತೆ. ಮನೆಯಲ್ಲಿ ಸರ್, ಮನೆಯ ಪರಿಸ್ಥಿತಿ, ಮನೆಯಲ್ಲಿ ಏನು ಹೇಳ್ತಿದ್ರು? ಯಾರೂ ಇದನ್ನು ಕಲ್ಪಿಸಲಿಲ್ಲ. ಈಗ ಹಾಗೆ ನೋಡಲಿಕ್ಕೆ ಹೋದರೆ ಡಿಸೆಂಬರ್ 6ಕ್ಕೆ ಹೋಗುವಾಗ ನನ್ನ ಮನೆಯವರು ಅವರ ತಾಯಿಯ ಮನೆಯಲ್ಲಿ ನನ್ನ ಮೊದಲ ಮಗುವಿಗೆ, ನನ್ನ ಮಗ, ಮೊದಲನೇ ಮಗ ಆವಾಗ ಜನ್ಮ ಬಂದಿದ್ದ ಅಷ್ಟೇ. ಅವನು ಎಷ್ಟು ದಿನ ಆಗಿತ್ತು? ಅದು 2-3 ತಿಂಗಳೇನೋ ಆಗಿತ್ತು ಅವನಿಗೆ. ಅವ ಮನೆಯಲ್ಲಿದ್ದ. ಆದರೆ ಒಂದು ಏನೋ ರಾಮನ ಮೇಲೆ ನಂಬಿಕೆ, ರಾಮ ನಮ್ಮನ್ನೆಲ್ಲ ಆ ರೀತಿಯಲ್ಲಿ ಅಲ್ಲಿಗೆ ಕರೆಸ್ತಾ ಇದ್ದ ಅಂತ ಹೇಳುವಂತಹ ಭಾವನೆ. ಮನೆಯಲ್ಲಿ ಆ 2ನೇ ಬಾರಿ ಲಾಠಿ ಚಾರ್ಜ್ ಆದಾಗಲೂ ನಾನು ಮನೆಗೆ ತಿಳಿಸಲಿಲ್ಲ. ಊರಿಗೆ ಬಂದ ಮೇಲೆ ಅವರಿಗೆ ಬೇರೆಯವರು ಹೇಳಿ ಗೊತ್ತಾದದ್ದೇ ಹೊರತು ನಾನು ಹೇಳಿರಲಿಲ್ಲ. ಇದು ಆಗ್ತದೆ, ಒಟ್ಟು ಹೋರಾಟಗಳು ಅಂತೇಳಿ ಆಗುವಾಗ ಏನಾದರೂ ತೂಕ ಮಾಡಿಕೊಂಡು ಕೆಲಸಗಳಾಗ್ತದೆ. ಕೆಲವೊಮ್ಮೆ ಪರಿಸ್ಥಿತಿ ಕೈ ಮೀರ್ತದೆ, ನಾವು ಆಲೋಚನೆ ಮಾಡಿದ ರೀತಿಯಲ್ಲಿ ಆಗುವುದಿಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ಆ ವಿಶ್ವಾಸ, ಲಾಠಿ ಗೋಲಿ ಖಾಯೆಂಗೆ ಮಂದಿರ ವಹಿ ಬನಾಯೆಂಗೆ ಅಂತ ಹೇಳುವಂಥದ್ದು ಬರೀ ಬಾಯಿ ಮಾತಿಗಲ್ಲ. ಲಾಠಿ ಗೋಲಿ ಖಾಯಾ ಹೇ ಅಬ್ ಮಂದಿರ ವಹಿ ಬನಾಯಾ ಹೇ ಅಂತ ಹೇಳುವ ಸಾರ್ಥಕ ಭಾವ ಉಂಟು ನಮಗೆ. ಅಲ್ಲ, ಮನೆಯಲ್ಲಿ ವಿರೋಧಗಳು ಅಂದರೆ ಈಗ ಎಂತ ಗೊತ್ತುಂಟ, ಈಗ ಮನೆಯಲ್ಲಿ ಅಷ್ಟು ಪುಟ್ಟ ಮಗು, 3 ತಿಂಗಳ ಮಗು, ಅವರು ಬಾಣಂತಿ, ಜೊತೆಗೆ ಅಲ್ಲಿ ಒಂದು ಸಾಥ್ ಕೊಡಬೇಕು. ನೀವು ರಾಮನ ಹೋರಾಟ, ನಾವು ಮಂದಿರ ಕಟ್ತೇವೆ ಅಂತ ಹೊರಟಿದ್ರಿ. ಇಲ್ಲಿ ನಿಮ್ಮ ಪೋಷಕರು, ನಿಮ್ಮ ಹೆತ್ತವರು, ಅವರ ಹೆತ್ತವರು ಏನಂದರು, ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ನಮ್ಮದು ಮೊದಲಿಂದಲೂ ಈ ವಿಚಾರ ಪರಿವಾರದ ಮನೆ. ನಮ್ಮ ತಂದೆಯವರಿಂದ ಆದಿಯಾಗಿ ನನ್ನ ಮಾವನವರು ಕೂಡ ಈ ಜನಸಂಘದ ಕಾಲದಿಂದ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕದ ಪ್ರಾರಂಭದ ದಿನಗಳಿಂದ ಅದರ ಜೊತೆಗೆ ಇದ್ದಂಥವರು. ಹಾಗಾಗಿ
ನಮ್ಮ ಮನೆಯಲ್ಲಿ ಅದಕ್ಕೆ ಪೂರಕವಾದಂತಹ ವಾತಾವರಣ ಇತ್ತು. ನಮ್ಮನ್ನೆಲ್ಲ ಹೋಗಿ ಬರ್ತೇವೆ ಅಂತ ಹೇಳಿದರೆ ಹೋಗಿ ಅಂತ ಹೇಳುವಂತಹ ಮನಸ್ಥಿತಿಯಲ್ಲಿ ಅವರಿದ್ದರು. ಮತ್ತು ಇದರ ಪರಿಣಾಮ ಏನಾದೀತು, ಏನಾಗಬಹುದು ಅಂತ ಹೇಳುವ ಕಲ್ಪನೆ ಅವರಿಗೆ ಇತ್ತು ಅಂಥೇಳಿ ನಾನು ಹೇಳೋದಿಲ್ಲ. ಆದರೆ ಒಳ್ಳೆಯ ಒಂದು ಉದ್ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳುವ ಕಾರಣಕ್ಕೆ ಸಂತೋಷದಿಂದ ನಮ್ಮನ್ನು ಕಳಿಸಿಕೊಟ್ಟಿದ್ದಾರೆ. ಬಂದ ಮೇಲೆ ಮಾತ್ರ ಇದೆಲ್ಲ ಆದದ್ದು ಕೇಳುವಾಗ ಒಂದು ಸಣ್ಣ ಸಹಜವಾಗಿ ಮನುಷ್ಯ ಸಹಜವಾಗಿ ಇಷ್ಟೆಲ್ಲ ಆಗ್ತದೆ ಅಂತೇಳಿ ಗೊತ್ತಿರಲಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಹಾಗೆ ಅಂತೇಳಿ ದೇವರ ದಯದಲ್ಲಿ ನನ್ನ ಮಟ್ಟಿಗೆ ಅಂತ ಇಲ್ಲ, ತುಂಬ ಕಾರ್ಯಸೇವಕರ ಮಟ್ಟಿಗೆ ಇವತ್ತು ಸಂತೋಷ ಸಾರ್ಥಕದ ಭಾವ ಇದೆ. ಅಂದು ಬಹುದೊಡ್ಡ ಹೋರಾಟ, ಸುಮಾರು ರಥಯಾತ್ರೆ ಇರ್ಬೋದು, ಅಥವಾ ಡಿಸೆಂಬರ್ ಶಿಲಾಪೂಜನೆ ಇರ್ಬೋದು, ಡಿಸೆಂಬರ್ 6ರ ಹೋರಾಟ ಇರ್ಬೋದು, ಆನಂತರ 2003ರಲ್ಲಿ ಆದಂಥ ಈ ಲಾಠಿ ಚಾರ್ಜ್ ಎಲ್ಲ ಇರ್ಬೋದು. ಎಲ್ಲವನ್ನು ಲೆಕ್ಕ ಹಾಕಿದಾಗ ಇವತ್ತು ನಿಮಗೆ ಸಾರ್ಥಕತೆಯ ಭಾವ ಇದೆ ಅಂತ ಹೇಳ್ತಿದೆ. ಸರ್, ನಿಮ್ಮ ಹತ್ರ ಈಗಿನ ಪ್ರಶ್ನೆ, ಅಯೋಧ್ಯೆಗೆ ಬಾಲರಾಮನನ್ನು ನೋಡಲಿಕ್ಕೆ ಹೋಗುವುದು ಯಾವಾಗ? ಪ್ರಧಾನಮಂತ್ರಿಗಳೇ ಕೈ ಮುಗಿದು ಹೇಳಿದ್ದಾರೆ, ನಮ್ಮ ಉದ್ದೇಶ ಮುಖ್ಯ ಮಂದಿರ ಆಗಬೇಕು ಅಂತ ಇದ್ದದ್ದು. ಇವತ್ತು ಮಂದಿರ ಆಗ್ತಾ ಇದೆ. ಒಟ್ಟು ವ್ಯವಸ್ಥೆಯ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಹೇಳಿದ ಸೂಚನೆಯನ್ನು ಅವರು ನಮ್ಮೆಲ್ಲರ ಕಲ್ಪನೆಯ ಕನಸಿನ ರಾಮ ಮಂದಿರದ ನೇತೃತ್ವವನ್ನು ವಹಿಸಿ ಪೂರ್ಣ ರೀತಿಯಲ್ಲಿ ನಿಮಗೂ ಬರುವಂತಹ ಒಂದು ಅವಕಾಶ ಸಿಗ್ತದೆ, ಆವಾಗ ಬನ್ನಿ ಅಂತ ಹೇಳುವಂತಹ ವಿನಂತಿಯನ್ನು ಮಾಡಿದ್ದಾರೆ. ನಾವು ಆ ದಿನ ಅವರು ಕೊಟ್ಟಂತಹ ಸೂಚನೆಯ ರೀತಿಯಲ್ಲಿ ನಾಡದು 21ರವರೆಗೆ ನಮ್ಮ ಸುತ್ತಮುತ್ತಲಿನ ಏನಾದರೂ ಮಂದಿರಗಳಿಗೆ ಹೋಗಿ ಅಲ್ಲಿ ಸ್ವಚ್ಛತೆಯ ಕಾರ್ಯ ಮಾಡುವಂಥದ್ದು, 22ನೇ ತಾರೀಕಿಗೆ ನಮ್ಮ ಸುತ್ತಮುತ್ತಲಿನ ಮಂದಿರಗಳಲ್ಲಿ ವಿಶೇಷ ಪೂಜೆ ಮಾಡುವಂಥದ್ದು, ಸಂಜೆಯ ಹೊತ್ತು ಒಂದು ರೀತಿಯ ದೀಪಾವಳಿಯ ಹಬ್ಬವನ್ನು ಆಚರಿಸುವ ರೀತಿಯಲ್ಲಿ ದೀಪವನ್ನು ಬೆಳಗಿಸಿ ಆ ಕಾರ್ಯಕ್ರಮದಲ್ಲಿ ಸಂತೋಷದಲ್ಲಿ ಭಾಗಿಯಾಗುವಂಥದ್ದು, ಮತ್ತು ಆ ಪ್ರತಿಷ್ಠೆ ಮಾಡುವ ಮುಹೂರ್ತದ ಹೊತ್ತಿಗೆ ಈಗಂತೂ ಕಾಲ ಬದಲಾಗಿದೆ. ಕೂತಲ್ಲೇ ರಾಮನ ಆ ಪ್ರತಿಷ್ಠೆಯನ್ನು ನೋಡುವಂತಹ ಒಂದು ಯೋಗ ಇಡೀ ಜಗತ್ತಿಗೆ ಸಿಗ್ತಾ ಇದೆ. ಎಲ್ಲರೂ ಶಬರಿಯ ರೀತಿಯಲ್ಲಿ ಕಾತರದಿಂದ ಕಾಯ್ತಾ ಇದ್ದಾರೆ. ನಾವು ಏನು ಸಂಘಟಕರು, ಟ್ರಸ್ಟಿನವರು, ಪ್ರಧಾನಿಯವರು ಹೇಳಿದ ಸೂಚನೆಯ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇಲ್ಲೇ ಇದ್ದು ಭಾಗವಹಿಸ್ತೇವೆ. ಮತ್ತು ನಮ್ಮೊಳಗೆ ಆಲೋಚನೆ ಆಗಿದೆ, ಯಾರೆಲ್ಲ ನಾವು ಆವಾಗ ಅಯೋಧ್ಯೆಗೆ ಹೋಗಿದ್ದೇವೆ, ಕೆಲವರು ಪಾಪ ಇವತ್ತಿಲ್ಲ ನಮ್ಮ ಜೊತೆ ಅಯೋಧ್ಯೆಗೆ ಬಂದವರು. ನೀವು ಆ ಫೋಟೋದಲ್ಲಿ ಏನಾದರೂ ನೋಡಿದರೆ, ಆಗ ಒಂದು ಫೋಟೋ ತೆಗೆದದ್ರಲ್ಲಿ ಒಂದು ಸ್ವಲ್ಪ ಮಂದಿ ಇವತ್ತು ನಮ್ಮ ಮಧ್ಯೆ ಇಲ್ಲ. ನಾವು ಮಾತ್ರ ಯಾರೆಲ್ಲ ಆ ದಿನಗಳಲ್ಲಿ ಹೋಗಿದ್ದೇವೆ, ನಾವೆಲ್ಲ ಒಟ್ಟಿಗೆ ಸಾಧ್ಯ ಆದರೆ ಸಾಧ್ಯ ಏನು, ನಾವಂತ ಹೆಚ್ಚಿನವರು ಈಗ ಹೇಳಿದ್ದಾರೆ, ನಾವು ಆಗ ಒಬ್ಬೊಬ್ಬರೇ ಹೋದದ್ದು, ಈಗ ನಾವು ಸಂಸಾರ ಸಮೇತರಾಗಿ ಹೋಗಿ ಆ ರಾಮ ಮಂದಿರದ ದರ್ಶನ ಮಾಡಿ ಬರುವ ಅನುಕೂಲದ ಸಂದರ್ಭ ಬಂದಾಗ ನಮಗೆ ಸೂಚನೆ ಇದೆ, ಕರ್ನಾಟಕದಿಂದ ಇಂತಹ ಸಮಯದಲ್ಲಿ ನೀವು ಬನ್ನಿ ಅಂತ ಹೇಳುವಂತಹ ಸೂಚನೆ ಕೊಡ್ತಾರೆ. ಆವಾಗ ನಾವು ಅಲ್ಲಿಗೆ ಹೋಗುವ ಯೋಚನೆ ಮಾಡಿದ್ದೇವೆ. ಇದು ಪ್ರತಾಪ್ ಸಿಂಹರ ಮಾತು. ಬಹಳ ವಿಶೇಷವಾಗಿ 1990, 1992, 2003 ಹೀಗೆ ಎಲ್ಲ ರಾಮನ ಹೋರಾಟದಲ್ಲಿ ಭಾಗಿಯಾದಂಥವರು, ಮತ್ತು ರಾಮನ ಹೋರಾಟದಲ್ಲಿ ಭಾಗಿಯಾಗಿದ್ದು ಮಾತ್ರವಲ್ಲ, ಲಾಠಿಯ ಏಟನ್ನು ಬೇಕಾದರೂ ತಿಂತೇವೆ, ಲಾಠಿ ಏಟ ಎಷ್ಟೇ ಕೊಡಿ ನಾವು ತಿಂತೇವೆ, ಆದರೆ ಮಂದಿರ ಅಲ್ಲೇ ಕಟ್ತೇವೆ ಅಂತ ಹೇಳಿದವರು, ಲಾಠಿ ಏಟು ಇಡೀ ದೇಹದಾದ್ಯಂತ ತಿಂದವರು. ಆದರೆ ಇವತ್ತು ಆ ಎಲ್ಲ ಪ್ರತಿಯೊಂದು ಏಟಿಗೂ ಕೂಡ ಬೆಲೆ ಸಿಗ್ತಾ ಇದೆ, ಪ್ರತಿಯೊಂದು ಏಟಿನಲ್ಲೂ ಕೂಡ ಸಂಭ್ರಮ ಇದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಆಹಾರದ ತೊಂದರೆಗಳಾದಾಗ ಇಡೀ ಸಂಘಟನಾತ್ಮಕವಾಗಿ ಯೋಚಿಸಿ ಇಡೀ ಬಹಳಷ್ಟು ಜನರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದವರು. ಇವ್ರ ಜೊತೆಗೆ ಆವತ್ತು ಹೋರಾಟದಲ್ಲಿ ಭಾಗಿಯಾಗಿದ್ದವರು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಆದರು, ಅವರೆಲ್ಲರೂ ಕೂಡ ಇವರ ಜೊತೆಗಿದ್ದರು. ಮತ್ತು ಆ ಎಲ್ಲ ಹೋರಾಟ, ಎಲ್ಲ ಸಂಘಟನೆ ಇಲ್ಲಿಂದ ಹೋದಂಥದ್ದು, ಜೊತೆಗೆ ಅಲ್ಲಿಯ ಪ್ರತಿಕೂಲ ವಾತಾವರಣ, ಈ ಎಲ್ಲ ಸಂದರ್ಭದಲ್ಲೂ ಕೂಡ ಸವಾಲನ್ನು ಎದುರಿಸಿ ರಾಮ ಮಂದಿರವನ್ನು ಕಟ್ಟುವಂಥ ಸಂಕಲ್ಪವನ್ನು ತೊಟ್ಟು ಹೋರಾಟವನ್ನು ಸಂಘಟಿಸಿದವರಲ್ಲಿ ಒಬ್ಬರು ಇವತ್ತು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಸರ್, ನೀವು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಇದು ವಿಶೇಷವಾದಂತಹ ರಾಮ ಮಂದಿರದ ಹೋರಾಟಗಾರರಲ್ಲಿ ಒಬ್ಬರಾಗಿರುವಂಥ ಪ್ರತಾಪ್ ಸಿಂಹ ನಾಯಕರನ್ನು ಮಾತನಾಡಿಸಿದಂತಹ ವರದಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.
Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.